ನಮಸ್ಕಾರ. ನಾನು ರಾಮದಾಸ್. ಎಂದೆಂದಿಗೂ ನಿಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಅತಿಥಿಗಳಿಲ್ಲ. ಕೆಲವೊಂದು ವಿಚಾರಗಳ ಬಗೆಗೆ ನಿಮ್ಮ ಗಮನವನ್ನು ಸೆಳೆಯಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಡುವೆ ತಮ್ಮ ಅಭಿಪ್ರಾಯಗಳನ್ನು ತಾವು ತಿಳಿಸಬಹುದು. ವಿಭಿನ್ನ ಕಾರಣಗಳ ಹಿನ್ನೆಲೆಯಲ್ಲಿ ಕೆಲವೊಂದು ಅತಿಥಿಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಫೋನ್ ಕರೆಯಲ್ಲಿ ಅವ್ರ ಜೊತೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತೇನೆ. ಇವತ್ತು KPME ಎನ್ನುವ ಆ್ಯಕ್ಟ್ನ ಇದ್ರ ಬಗೆಗೆ ಭಾಳಷ್ಟು ನಾವು ನೋಡ್ತಾ ಇದ್ದೀವಿ. ಇವತ್ತು ಖಾಸಗಿ ಆಸ್ಪತ್ರೆಗಳು ಮತ್ತು ಈ ಸಾರ್ವಜನಿಕರ ನಡುವೆ ಭಾಳಷ್ಟು ಸಂಘರ್ಷಗಳು ನಡೀತಾ ಇರುವುದನ್ನು ಕೂಡ ನಾವು ಇವತ್ತು ಗಮನಿಸ್ತಾ ಇದ್ದೇವೆ. ಸೊ ಈ ಸಂದರ್ಭದಲ್ಲಿ ಈ ಒಂದು ಆ್ಯಕ್ಟ್ ಬಹಳ ಗಮನ ಸೆಳೀತಾ ಇದೆ. ಅದರ ಮೇಲೆ ಒಂದಷ್ಟು ಇವತ್ತು ಪೊಲೀಸ್ ಠಾಣೆಗೆ ಕೇಸ್ಗಳಾಗ್ತಾ ಇರೋದು, ಅಲ್ಲಿ ಇತ್ಯರ್ಥ ಪಡಿಸುವಂಥ ಒಂದು ಸಂದರ್ಭಗಳು ಇದೆಲ್ಲ ಕೂಡ ಆಗ್ತಾ ಇರುವಂಥದ್ದು. ಈ ನಡುವೆ ನಾನು ಒಂದು ವಿಚಾರವನ್ನು ನಿಮಗೆ ನೆನಪಿಸಬೇಕು ವೀಕ್ಷಕರೇ. ಬಹಳಷ್ಟು ಗೊಂದಲಗಳು, ಕೋವಿಡ್ ಬಗೆಗಿನ ಹೇಳಿಕೆಗಳಲ್ಲೂ ಕೂಡ ಗೊಂದಲಗಳು, ಆನಂತರದಲ್ಲಿ ಕೋವಿಡಿಂದ ಚಿಕಿತ್ಸೆ ಪಡೆದುಕೊಂಡು ಬಂದ ನಂತರದಲ್ಲಿ ಬ್ಲ್ಯಾಕ್ ಫಂಗಸ್ ಎಂಬಂಥ ಕಾಯಿಲೆ ಬಂತು, ಅಲ್ಲೂ ಒಂದಷ್ಟು ಗೊಂದಲಗಳು. ಜನರಲ್ಲಿ ಎಲ್ಲದರ ಬಗೆಗಿನ ಗೊಂದಲಗಳನ್ನು ಹುಟ್ಟಿಸಿಯೇ ಹಾಕುವಂಥ ರೀತಿಯಲ್ಲಿ ಇವತ್ತು ನಮಗೆ ಈ ವ್ಯವಸ್ಥೆ ಇವತ್ತು ನಮಗೆ ಕಾಣ್ತಾ ಇರುವಂಥದ್ದು. ನಿಮ್ಮ ನಡುವೆ ಅಲ್ಲ, ವೈದ್ಯರುಗಳ ನಡುವೆ ಇದು ಗೊಂದಲಗಳಿವೆ. ಈ ರೋಗಗಳ ಬಗೆಗೂ ಕೂಡ ವಿಭಿನ್ನವಾದಂಥ ನಿಲುವುಗಳನ್ನು ಇವತ್ತು ವೈದ್ಯರುಗಳು ಕೂಡ, ಅದು ವೈದ್ಯ ಲೋಕ ಕೂಡ ಇಟ್ಟುಕೊಂಡಿರುವುದು ಬಹಳ ವಿಪರ್ಯಾಸ ಅಂತ ಹೇಳಬೇಕಾಗಿದೆ. ನೋಡಿ, ಎರಡು ಬಗೆಯ ವೈದ್ಯರುಗಳನ್ನು ನಾವು ಕಾಣ್ತೇವೆ. ಒಂದು ಬಹಳ ಒಳ್ಳೆ ಸರ್ವಿಸನ್ನು ಕೊಡುವಂಥ ವೈದ್ಯೋ ನಾರಾಯಣೋ ಹರಿ ಅನ್ನುವಂಥ ರೀತಿಯಲ್ಲಿ ನಮ್ಮನ್ನು ಉಪಶಮನ ಮಾಡಿ ಸಾವಿಗೀಡಾಗುವಂಥ ಒಂದು ರೋಗಿಯನ್ನು ಕೂಡ ರೋಗದಿಂದ ಮುಕ್ತಗೊಳಿಸಿ ಅವನಿಗೆ ಮತ್ತೊಂದು ಹೊಸ ಬದುಕನ್ನು ನೀಡುವಂಥ ದೇವರು, ಅಷ್ಟರ ಮಟ್ಟಿಗೆ ಇರುವಂಥ ಒಬ್ಬ ವೈದ್ಯ. ಇನ್ನೊಂದು ಕಡೆಯಲ್ಲಿ ಒಂದು ರೀತಿಯಲ್ಲಿ ಮಾನವೀಯತೆ ಇಲ್ಲದಂಥ ರೀತಿಯಲ್ಲಿ ತಾನು ಲಾಭ ಮಾಡಿಕೊಳ್ಬೇಕು, ತಾನು ದುಡ್ಡು ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಮನೋಸ್ಥಿತಿಯಲ್ಲಿ ಇರುವಂಥ ವ್ಯಾಪಾರಿ ಡಾಕ್ಟರ್ಗಳು. ಈ ಎರಡು ಬಗೆಯಲ್ಲಿ ನಾವು ನೋಡ್ತೇವೆ. ಬಹಳ ಮುಖ್ಯವಾಗಿ ನಾನು ನಿಮಗೆ ಒಂದು ಬಹುಶಃ ನಿಮ್ಮ ಗಮನವನ್ನು ನಾನು ಸೆಳೆಯಬೇಕು. ನಿಮ್ಮ ಸ್ಥಳೀಯ ಮಟ್ಟದಲ್ಲಿ ಇರುವಂಥ ವೈದ್ಯರುಗಳು, ನಿಮ್ಮ ಹತ್ತಿರದಲ್ಲಿರುವಂಥ, ನೀವು ಯಾವಾಗಲೂ ಹೋಗ್ತಾ ಬರ್ತಾ ಇರ್ತೀರಿ, ಯಾವಾಗಲೂ ಅವ್ರ ಬಗ್ಗೆ ಮೆಚ್ಚುಗೆ ನುಡಿಗಳನ್ನು ನೀವು ಹೇಳ್ತಾ ಇರ್ತೀರಿ. ಅವರೊಂದು ಮದ್ದು ಕೊಟ್ಟರೆ ಸಾಕು, ಅವರ ಕೈಗುಣ, ಆ ವೈದ್ಯನ ಕೈಗುಣ, ಅವರೊಂದು ಮದ್ದು ಕೊಟ್ಟರೆ ಅದು ಗುಣ ಆಯಿತು ಅಂತಲೇ ಲೆಕ್ಕ, ಅಷ್ಟೇ ಸಾಕು, ಅವರ ಮಾತುಗಳು ಅಷ್ಟೇ ಸಾಕು. ಬೆಳ್ತಂಗಡಿಯಲ್ಲಿ ಒಬ್ಬರು 10 ರೂಪಾಯಿ ವೈದ್ಯರಿದ್ದಾರಂತೆ. ನೋಡಿ, ಆಶ್ಚರ್ಯ ಆದರೂ ಅದು ಸತ್ಯ. 10 ರೂಪಾಯಿಲಿ ಅವರು ಚಿಕಿತ್ಸೆ ಕೊಡ್ತಾರೆ. ಬೆಂಗಳೂರಲ್ಲೊಬ್ಬರು ಮಾಸ್ಕ್ ಹಾಕದೇ COVID-19 ಇವರಿಗೂ ರೋಗಿಗಳಿಗೂ ಕೂಡ ಅವರು ಚಿಕಿತ್ಸೆ ಕೊಡ್ತಾ ಇದ್ದಾರೆ. 30 ರೂಪಾಯಿ ವೈದ್ಯರುಗಳು, ಹೆಚ್ಚು ಅಂದರೆ 100 ರೂಪಾಯಿಗಿಂತಲೂ ಕಡಿಮೆ ಯಾವುದೇ ರೋಗಕ್ಕೆ ಹೋಗಿ ಅಲ್ಲಿ ಒಂದಷ್ಟು ಜನ ನಿಂತಿರ್ತಾರೆ. ಏನೋ ಒಂದು 2-3 ಟ್ಯಾಬ್ಲೆಟ್ಗಳನ್ನು ಕೊಡ್ತಾರೆ. ಜೊತೆಗೆ ಅವರ ಮಾತುಗಳಿವೆ ಅಲ್ಲ, ನೀವು ಜ್ವರ ಅಂತ ಹೇಳಿ, ಮತ್ತೊಂದು ಹೇಳಿ, ಇನ್ನೊಂದು ಹೇಳಿ, ಯಾವುದೇ ರೋಗಗಳನ್ನು ಹೇಳಿ, ಅವರ ಮಾತುಗಳಿವಿಲ್ಲ. ಆ ಮಾತುಗಳನ್ನು ಇಟ್ಕೊಂಡು ಮರು ದಿವಸಕ್ಕೆ ನನ್ನ ಜ್ವರವೂ ಇಲ್ಲ, ಅದೂ ಇಲ್ಲ, ಇದಿಲ್ಲ, ನಾನು ಬಹಳ ಗುಣಮುಖನಾಗ್ತಾನೆ ಅನ್ನೋದು. ಕಳೆದ ಬಾರಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನನ್ನ ಅನುಭವ ಕೂಡ, ಹತ್ತಿರದ ವೈದ್ಯರ ಹತ್ರ ಹೋದಾಗ ನನಗೆ ಜ್ವರ ಬಂದಿದೆ, ಮೈಕೈ ನೋವಿದೆ ಡಾಕ್ಟ್ರೇ ಅಂದಾಗ, ಹತ್ತಿರ ಬರಬೇಡ ಮಾರಾಯ, ದೂರ ನಿಲ್ಲು ಮಾರಾಯ ಅಂತ ಹೇಳಲಿಲ್ಲ ಅವರು. ಇವನ್ ಅವರು ಮಾಸ್ಕ್ ಹಾಕಿಕೊಳ್ಳೋದ್ರ ಬಗೆಗೂ ಕೂಡ ಅವರು ಅಂತ ಅಷ್ಟೊಂದು ಚಿಂತನೆ ಮಾಡ್ತಾ ಇರಲಿಲ್ಲ. ತಗೋ 3 ದಿನದ ಟ್ಯಾಬ್ಲೆಟ್ ಇದೆ, ರೆಸ್ಟ್ ಮಾಡ್ಕೊ, ಎಲ್ಲಿಗೆ ಹೋಗಬೇಡ ಅಂತ ಹೇಳಿ ಕಳಿಸಿದ್ದು ಬಹಳಷ್ಟು ಘಟನೆಗಳಿವೆ. ಅಂದರೆ ಕೋವಿಡ್ ಇದೆ ಅಂತ ಗೊತ್ತಿದ್ರು ಕೂಡ ಎಲ್ಲೋ ನಮಗೆ ಡೌಟ್, ನನಗೆ ಕೋವಿಡ್ ಬಂದಿದೆಯೋ ಅನ್ನುವಂಥ ನಮಗೆ ಡೌಟ್ ಇದ್ರೂ ಕೂಡ ವೈದ್ಯರು ಅದನ್ನು ಎಲ್ಲೂ ಕೂಡ ಅದನ್ನು ದೊಡ್ಡ ಸುದ್ದಿ ಮಾಡ್ತಾ ಇರಲಿಲ್ಲ, ಅದನ್ನು ತೋರಿಸ್ಕೊಳ್ತಾ ಇರಲಿಲ್ಲ. ಅದೇ ರೀತಿಯಲ್ಲಿ ಯಾರಾದರೂ ಕರೆ ಮಾಡಿ ಕೋವಿಡ್ ರೋಗದ ಲಕ್ಷಣಗಳನ್ನು ಹೇಳಿದ್ರು ಕೂಡ ನೀವು ಮನೆಯಲ್ಲಿರಿ, ಎಲ್ಲಿಗೂ ಹೋಗಬೇಡಿ, ನೋಡಿ ಇಂಥ ಟ್ಯಾಬ್ಲೆಟ್ಗಳನ್ನು ಯಾರ್ದಾದರೂ ತರಿಸಿಕೊಳ್ಳಿ, ಹೊರಗೆ ಬರಬೇಡಿ, ಮನೆಯವರಿಂದ ಸ್ವಲ್ಪ ಐಸೋಲೇಟ್ ಆಗಿರಿ ಅಂತ ಒಂದಷ್ಟು ಹೇಳ್ತಾ ಇದ್ರು. 2-3 ದಿನದಲ್ಲೇ ಅವರು ಗುಣಮುಖರಾಗಿ ಬರ್ತಾ ಇದ್ದಂಥ ಬಹಳಷ್ಟು ಉದಾಹರಣೆಗಳನ್ನು ನಾವು ನೋಡ್ತೇವೆ. ಆದರೆ ಇಂಥ ವೈದ್ಯರುಗಳು ಕೋವಿಡ್ ಪೇಷಂಟ್ ಅನ್ನು ಕೂಡ ತಟ್ಟಿ ಮುಟ್ಟಿ ಮಾತನಾಡಿಸುವಂಥ ವೈದ್ಯರುಗಳು ಕೂಡ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಡಾಕ್ಟ್ರೇ ನನಗೆ ಕೋವಿಡ್ ಬಂದಿದೆ ಅಂತ ಹೇಳಿದ್ರೆ ನೀವು ಬರಬೇಡ, ನಿಮ್ಮ ಹತ್ತಿರ ಬರಬೇಡ, ಅಥವಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅಡ್ಮಿಟ್ ಮಾಡಿ ಆಮ್ಲಜನಕದಲ್ಲೋ ಕಡಿಮೆ ಆಗಬಹುದು ಅನ್ನುವ ಕಾರಣಕ್ಕಾಗಿ
ಕೆಲವರು ಬಹಳ ಧಾವಂತ, ಬಹಳ ಹೆದರಿಕೆ, ಆತಂಕಗಳಿಂದ ಆಸ್ಪತ್ರೆಗೆ ಹೋದ್ರು. ಆದರೆ ಆಸ್ಪತ್ರೆಗೆ ಹೋಗಿ ಅವರನ್ನ ನೋಡುವಂತ ಪರಿಸ್ಥಿತಿ, ಅವರನ್ನು ಟಚ್ ಮಾಡುವಂತ ಬಿಡಿ, ಟಚ್ ಮಾಡೋದು ಬಿಡಿ, ದೂರದಿಂದಲೇ ಬಾಗಿಲಲ್ಲೇ ನಿಂತು ಹೇಗಿದ್ದೀರಿ ಅಂತ ಕೇಳಿಕೊಂಡು ಅಷ್ಟೇ, ಹತ್ತಿರ ಬರುವುದಿಲ್ಲ. ಬಹಳ ಮಂದಿ ಡಾಕ್ಟರ್ ನಾನು ಯಾಕೆ ಬರ್ಬೇಕಂದ್ರೆ ಈ ಬೇರೆ ಬೇರೆಯವರ ಅನುಭವಗಳನ್ನ ನಮ್ಗೆ ಹೇಳುವಾಗ ಇದೆಲ್ಲ ಏನು ಅಂತ ಈ ರೀತಿಯ ಗೊಂದಲಗಳು. ಡಾಕ್ಟ್ರೇ ಹತ್ತಿರಕ್ಕೆ ಬರುವುದಿಲ್ಲ ಕೋವಿಡ್ ರೋಗಿಗಳ ಹತ್ತಿರ, ಇನ್ನು ಉಳಿದವರು ಬರ್ತಾರೆ. ಒಂದಷ್ಟು ಕಿಟ್ಗಳು ಇದನ್ನ ಮುಖ ಗೌಸ್ಗಳನ್ನೆಲ್ಲ ಹಾಕೊಂಡು ಹತ್ತಿರ ಬರ್ತಾರೆ, ರೋಗಿಗಳು ಹೆದರ್ಕೊಳ್ತಾರೆ. ಇಂಥ ಬಹಳಷ್ಟು ಎಲ್ಲ ಘಟನೆಗಳು. ಅಂದ್ರೆ ನಾನು ಇಲ್ಲಿ ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಬಹಳಷ್ಟು ಗೊಂದಲದ ಒಂದು ವಾತಾವರಣವನ್ನ ಈ ಕೋವಿಡ್-19 ಇವತ್ತು ಸೃಷ್ಟಿಸಿರುವಂಥದ್ದು. ಇದನ್ನು ಯಾರು ಸರಿ ಮಾಡಬೇಕು? ಸರ್ಕಾರ ಅಥವಾ ತಜ್ಞ ವೈದ್ಯರುಗಳು ಇದ್ರ ಬಗ್ಗೆ ಯಾಕೆ ಚರ್ಚೆಗಳಾಗ್ತಾ ಇಲ್ಲ ಅಂತ ಅನ್ನೋದು. ಒಂದೊಂದಾಗಿ ನಿಮ್ಮ ಮುಂದೆ ನಾನು ಬಹಳ ವಿಚಾರಗಳನ್ನು ಇಡ್ತಾ ಹೋಗ್ತೇನೆ. ಇವತ್ತು ಮುಖ್ಯಮಂತ್ರಿಗಳು ಒಂದು ವಿಚಾರವನ್ನು ಹೇಳಿದರೆ, ಕೋವಿಡ್ ಪಾಸಿಟಿವಿಟಿ ದರ 5% ಕಡಿಮೆ ಇದ್ದರೆ ಲಾಕ್ಡೌನ್ ಅನ್ನು ಸಡಿಲಿಕೆ ಮಾಡ್ತೇನೆ ಅಂತ ಹೇಳಿ ಅವರು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ. ಸೊ ಈ ಹಿನ್ನೆಲೆಯಲ್ಲಿ ನಮಗೂ ಕೂಡ ಏನು ಉಭಯ ಜಿಲ್ಲೆಗಳಲ್ಲೂ ಕೂಡ ಪಾಸಿಟಿವಿಟಿ ದರ ಕಡಿಮೆಗೊಳ್ಳಬಹುದೇ ಅನ್ನುವಂಥ ಒಂದಷ್ಟು ನಿರೀಕ್ಷೆಗಳು. ಒಂದು ವೇಳೆ ಪಾಸಿಟಿವಿಟಿ ದರ ಕಡಿಮೆ ಆದರೆ ಇಲ್ಲಿ ಕೂಡ ಲಾಕ್ಡೌನ್ ಸ್ವಲ್ಪ ಸಡಿಲಿಕೆ ಆಗಬಹುದು. ಸಡಿಲಿಕೆ ಆದರೆ ನಮ್ಮ ವ್ಯವಹಾರಗಳು, ವ್ಯಾಪಾರಗಳು, ಅದು ಇದು ಎಲ್ಲವೂ ನಡೆದು ನಮ್ಮ ಆರ್ಥಿಕ ಸಂಕಷ್ಟಗಳು ದೂರ ಆಗಬಹುದು ಅನ್ನೋದು ಎಲ್ಲರ ಇಚ್ಛೆ. ನೋಡಬೇಕು, ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ, ಮುಂದೆ ಏನಂತ ಗೊತ್ತಿಲ್ಲ. ಲಾಕ್ಡೌನ್ ಮತ್ತೆ ಅದು ವಿಸ್ತರಣೆ ಆಗಿದೆ, ಒಂದೊಂದಾಗಿ ಸಡಿಲಿಕೆ ಆಗುವಂತ ನಿರೀಕ್ಷೆಗಳು ಇದೆ ಅಂತ ಅನ್ನುವಂಥದ್ದು ಒಂದು. ಓಕೆ, ಈಗ ಹಮೀದ್ ವಿಟ್ಲ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಹಮೀದ್ ವಿಟ್ಲ ಅವರೇ, ಹೇಳಿ ಸರ್. ನಮಸ್ಕಾರ ಸರ್. ನಮಸ್ತೆ, ಹೇಳಿ. ಹಲೋ, ಕೇಳುವಿಲ್ಲ? ಹೇಳಿ ಹಮೀದ್ ಅವರೇ, ನಾನು ಕೇಳ್ತಾ ಇದೆ, ಮಾತಾಡಿ. ಕೇಳಿಸ್ತಾ ಇಲ್ಲ ಸರ್ ಸ್ಪಷ್ಟವಾಗಿ. ಈಗ ಕೇಳ್ತಾ ಇದೆಯಾ? ಸ್ಲೋ ಮಾತಾಡಿ. ಈ ಕೊರೋನಾ ಸಂದರ್ಭದಲ್ಲಿ ಲಾಕ್ ಡೌನ್ ನಿಂದಾಗಿ ಪತ್ರಕರ್ತರು ಸುದ್ದಿ ಸಂಗ್ರಹಕ್ಕಾಗಿ ವಿಪರೀತ ಕಷ್ಟ ಅನುಭವಿಸುತ್ತಿದ್ದಾರೆ. ಸರ್ಕಾರ ಇನ್ನು ಪತ್ರಕರ್ತರಿಗೆ ನೆರವು ನೀಡುವ ಬಗ್ಗೆ ಚಕಾರ ಎತ್ತಿಲ್ಲವಲ್ಲ, ಕಾರಣ ಏನಿರಬಹುದು ಸರ್? ಎಸ್, ನೋಡೋಣ. ಓಕೆ, ಥ್ಯಾಂಕ್ ಯು. ಸೊ ಹಮೀದ್ ವಿಟ್ಲ ಅವರ ಪ್ರಶ್ನೆಗೆ ಬಹುಶಃ ಅದಕ್ಕೆ ಸಂಬಂಧಪಟ್ಟಂತ ಅವರೇ ಕೂಡ ಮಾತಾಡಬೇಕು. ಬಹುಶಃ ಪತ್ರಕರ್ತರಿಗೆ ಯಾವುದೇ ರೀತಿಯ ಇದನ್ನ ಇವತ್ತು ಮಾಡಲಿಲ್ಲ. ಆದರೆ ದೃಶ್ಯ ಮಾಧ್ಯಮಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ದೂರದರ್ಶನ ಇನ್ನಿತರ ಕಡೆಗಳ ಕೆಲಸ ಮಾಡ್ತಿರುವವರಿಗೆ ಒಂದು 5,000 ಹಾಗೆ ತಲಾ ಕೊಟ್ಟಿದ್ದಾರೆ. ಅದು ಕೂಡ ಅಕ್ರೆಡಿಟೇಷನ್ ಕಾರ್ಡೋ ಏನೋ ಒಂದು ಅಧಿಕೃತವಾದಂಥ ಕಾರ್ಡ್ ಬೇಕು ಅಂತ ಹೇಳಿದ್ದಾರೆ. ಆ ಕಾರ್ಡ್ ಯಾವುದು, ಯಾವ ರೀತಿಯ ಕಾರ್ಡ್, ಅದು ಚಾನೆಲ್ ಕೊಟ್ಟಿರುವಂಥ ಕಾರ್ಡೋ ಅಥವಾ ಅಕ್ರೆಡಿಟೇಷನ್ ಕಾರ್ಡು, ಇಂಥದ್ದೆಲ್ಲ ಕೆಲವು ಕಾರ್ಡ್ಗಳು ಬೇಕು. ಹಾಗಾಗಿ ಅದು ನಮೂದಿಸಿರುವಂಥ ಸಂಖ್ಯೆ, ಈಗಾಗಲೇ ಅದೊಂದು ಸಂಖ್ಯೆಯನ್ನು ನಮೂದಿಸಿ ಹೇಳಿದೆ. ಗೊತ್ತಿಲ್ಲ ಮುಂದೆ ಅದು ಎಷ್ಟು ಜನರಿಗೆ ಸಿಗ್ತದೆ, ಎಷ್ಟು ಜನರಿಗೆ ಸಿಗೋದಿಲ್ಲ. ಈ ದೃಶ್ಯ ಮಾಧ್ಯಮ ಮತ್ತು ಪತ್ರಕರ್ತರಿಗೆ ಸಂಬಂಧಪಟ್ಟ ಹಾಗೂ ಕೂಡ ಬಹುಶಃ ಇವರು ಹೇಳಿರುವ ಹಾಗೆ ಪತ್ರಕರ್ತರಿಗೆ ಅಂತ ಹೇಳಲಿಲ್ಲ, ದೃಶ್ಯ ಮಾಧ್ಯಮ ಅಂತ ಮಾತ್ರ ಮುಖ್ಯಮಂತ್ರಿಯವರು ಹೇಳಿರುವಂಥದ್ದು. ಪತ್ರಕರ್ತರ ಬಗ್ಗೆ ಇನ್ನೂ ಸುದ್ದಿ ಇಲ್ಲ ಅಂತ ಅನ್ನುವಂಥದ್ದು. ಓಕೆ, ಈಗ ನಾವು ನಿರೀಕ್ಷೆ ಇಟ್ಟುಕೊಂಡಿರುವುದು ಎಲ್ಲ ಸಡಿಲಿಕೆ ಆಗಬಹುದು ಅಂತ ಅನ್ನುವಂಥದ್ದು. ಈಗ ಉಭಯ ಜಿಲ್ಲೆಯಲ್ಲಿ ಲಸಿಕೆಯನ್ನ ಜನತೆ ಸ್ವೀಕಾರ ಮಾಡ್ತಾ ಇದ್ದಾರೆ. ಆದರೆ ಲಸಿಕೆಗಳ ಬಗೆಗೂ ಕೂಡ ಮೊದಲು ಭಿನ್ನವಾದಂಥ ಹೇಳಿಕೆಗಳು ಬಂದವು. ಆ ಲಸಿಕೆಗಳನ್ನು ತೆಗೆದುಕೊಂಡ್ರೆ ಆ ರೋಗ ಬರ್ತದೆ, ಈ ರೋಗ ಬರ್ತದೆ, ಯಾರಲ್ಲೂ ಕೂಡ ಒಂದು ಸ್ಪಷ್ಟವಾದಂಥ ಹೇಳಿಕೆಗಳು ಇಟ್ಟಿರಲಿಲ್ಲ. ಒಂದ್ ಕಡೆಯಲ್ಲಿ ಧೈರ್ಯವನ್ನು ಕೊಡುವಂತ ಕೆಲಸಗಳು ಆಗ್ತಾ ಇದ್ರು ಕೂಡ ಜನ ಒಂದೆಡೆ ಆತಂಕದಲ್ಲಿ ಇದ್ರು. ಲಸಿಕೆಯನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಹಿಂದೇಟು ಹಾಕುವಂತ ಒಂದು ಪ್ರಸಂಗ ಅವತ್ತು ಆಗಿರುವಂಥದ್ದನ್ನು ಕೂಡ ನಾನು ಇಲ್ಲಿ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ. ಅಂದ್ರೆ ಒಟ್ಟಾರೆ ಏನಂತ ಹೇಳಿದ್ರೆ ಎಲ್ಲವೂ ಕೂಡ ಗೊಂದಲ ಅಂತ ಅನ್ನುವಂಥದ್ದು ಬಹಳ ಸ್ಪಷ್ಟ ಇದೆ. ಈಗ ಲಸಿಕೆ ಬಗ್ಗೆ ಏನಾಗಿದೆ, ಈಗ ಲಸಿಕೆ ತಗೊಂಡಿದ್ದಾರೆ. ಆದ್ರೆ ಮೊದಲ ಈ ಲಸಿಕೆ ಕುರಿತು ಸಂಶಯ ಮೂಡಿಸುವಂತ ಸಾಮಾಜಿಕ ಜಾಲದಲ್ಲಿ ಚರ್ಚೆಗಳೆಲ್ಲ ಆಗ್ತಾ ಇತ್ತು. ಆದ್ರೆ ಮೊದಲೇನೆ ಹೇಳಲಾಯ್ತು, ವರ್ಷವೂ ಕೂಡ ಲಸಿಕೆ ತೆಗೆದುಕೊಳ್ಳಬೇಕು ಅನ್ನುವಂಥ ಒಂದು ಹೇಳಿಕೆ ಬಂತು. ನಿಮ್ಗೆಲ್ಲ ನೆನಪಿರಬಹುದು. ಅಂದ್ರೆ ವರ್ಷವೂ ಕೂಡ ಲಸಿಕೆ ತೆಗೆದುಕೊಳ್ಳಬೇಕು, ಇದು ಒಮ್ಮೆ ತೆಗೆದುಕೊಂಡ್ರೆ ಆಗುವುದಿಲ್ಲ, ಅದರ ಒಂದು ಅವಧಿ ಇರ್ತದೆ, ಆ ಅವಧಿಯವರೆಗೆ ಮಾತ್ರ, ಆ ನಂತರದಲ್ಲಿ ಮತ್ತೊಂದು ಲಸಿಕೆ ತೆಗೆದುಕೊಳ್ಳಬೇಕು ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳು. ಇದು ವೈದ್ಯ ಲೋಕದಿಂದಲೇ ಬಂದಿರುವಂಥದ್ದು, ನೀವು ಆಡ್ತಾ ಇರುವಂಥ ಮಾತುಗಳಲ್ಲ, ಅಲ್ಲೇ ಆಗ್ತಾ ಇರುವಂಥ ಚರ್ಚೆಗಳು. ಆದ್ರೆ ಅದು ಈಗೇನಾಗಿದೆ ಅಂದ್ರೆ 2 ಬಾರಿಯೂ ಲಸಿಕೆ ತೆಗೆದುಕೊಂಡವರಿಗೆ ಜೀವನ ಪರ್ಯಂತ ಸಾಕು ಅನ್ನುವಂಥ ಮತ್ತೊಂದು ಹೇಳಿಕೆ ಈಗ ಕಳೆದ 2 ದಿನಗಳ ಹಿಂದೆ ಬಂದದ್ದು.
ಯಾರು ಪರಿಪೂರ್ಣ ಲಸಿಕೆ ತೆಗೆದುಕೊಂಡಿದ್ದಾರೆ ಅಂದ್ರೆ ಎರಡೂ ಲಸಿಕೆಗಳನ್ನ ತೆಗೆದುಕೊಂಡಿದ್ದಾರೋ ಅವರಿಗೆ ಜೀವನ ಪರ್ಯಂತ ಲಸಿಕೆ ತೆಗೆದುಕೊಳ್ಳುವಂತ ಅಗತ್ಯ ಇಲ್ಲ ಅಂತ ಅನ್ನುವಂಥದ್ದು ಕೆಲವು ತಜ್ಞ ವೈದ್ಯರುಗಳು ಹೇಳಿರುವಂಥದ್ದು. ಅಂದ್ರೆ ಒಂದೆಡೆಯಲ್ಲಿ ನೀವು ಆಗಾಗ ತೆಗೆದುಕೊಳ್ತಾ ಇರಬೇಕು, ಮತ್ತೊಂದೆಡೆಯಲ್ಲಿ ಇಲ್ಲ, ಅದು ಜೀವನ ಪರ್ಯಂತ ಒಮ್ಮೆ 2 ಬಾರಿ ನೀವು ತಗೊಂಡ್ರೆ ಅದು ಸಾಕಾಗ್ತದೆ ಅನ್ನುವಂಥ ಒಂದು ಹೇಳಿಕೆಗಳು. ಏನಿದು ಗೊಂದಲದ ಹೇಳಿಕೆಗಳು ಅಂತ ಅನ್ನೋದು ಒಂದು. ಸೊ ಈ ರೀತಿಯಾದಂಥ ಹೇಳಿಕೆಗಳು ನಾವು ನೋಡ್ತಾ ಇರುವಂಥದ್ದು. ಅಂದ್ರೆ ಮೊದಲು ಒಮ್ಮೆ ತಗೊಂಡ್ರೆ ಸಾಕು, ಮತ್ತೆ ಇದೀಗ ಏನಾಗಿದೆ, ಒಂದು ಸಲಕ್ಕೆ ಸಾಕೆ ಮತ್ತೆ ಲಸಿಕೆ, 2ನೇ ಬಾರಿ ತೆಗೆದುಕೊಳ್ಬೇಕಾದಂತ ಅಗತ್ಯ ಇದೆಯೋ ಇಲ್ಲವೋ ಅನ್ನೋದರ ಬಗ್ಗೆ ಕೂಡ ಚರ್ಚೆ. ಆಮೇಲೆ ಮಿಕ್ಸ್ಡ್ ಲಸಿಕೆ ಅಂತ ಬಂತು, ಒಮ್ಮೆ ನೀವು ಯಾವುದು ಕೋವ್ಯಾಕ್ಸಿನ್ ತಗೊಂಡ್ರೆ ಮತ್ತೆ ಕೋವಿಶೀಲ್ಡ್ ಕೂಡ ತಗೊಳ್ಬಹುದು, ಅದರ ಪ್ರಯೋಗ ಕೂಡ ನಡೀತು. ಅಂದ್ರೆ ಇದೆಲ್ಲವೂ ಕೂಡ ಮನುಷ್ಯರ ಮೇಲೆನೆ ಪ್ರಯೋಗ ನಡೀತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಓಕೆ, ಇರಲಿ. ಇನ್ನು ಲಸಿಕೆ ಹಾಕಿಕೊಂಡವರಿಗೆ ಕೊರೋನಾ ಬರಬಹುದು ಎನ್ನುವ ಮತ್ತೊಂದು ಹೇಳಿಕೆ. ಅಂದ್ರೆ ಲಸಿಕೆ ಹಾಕಿಸಿಕೊಂಡವರಿಗೂ ಕೂಡ ಕೊರೋನಾ ಬರ್ತದೆ, ಹಾಗಾಗಿ ಲಸಿಕೆ ನಾವು ಹಾಕಿಕೊಂಡಿದ್ದೇವೆ ಅಂತ ನೀವೇನು ಇದು ಮಾಡಬೇಕಾಗಿಲ್ಲ, ನೀವು ಮಾಸ್ಕ್ ಹಾಕದೆ ಕೊಳ್ಳುವುದು ಏನ್ ತೊಂದರೆ ಇಲ್ಲ, ನಾನು ಲಸಿಕೆ ಹಾಕಿದ್ದೇನೆ, ಇಲ್ಲ, ನೀವು ಲಸಿಕೆ ಹಾಕಿಕೊಂಡ್ರೂ ಕೂಡ ನಿಮಗೆ ಕೊರೋನಾ ಬರುವಂತ ಸಾಧ್ಯತೆ ಇದೆ ಅನ್ನುವಂಥ ಒಂದು ಹೇಳಿಕೆಗಳನ್ನ ನಾವು ನೋಡ್ತಾ ಇದ್ದೇವೆ. ಸೊ ಲಸಿಕೆ ಹಾಕಿಕೊಂಡ ನಂತರದಲ್ಲಿ ಮತ್ತೊಂದು ಹೇಳಿಕೆ ಏನು ಹೇಳ್ತದೆ ಅಂತ ಹೇಳಿದ್ರೆ, ಲಸಿಕೆ ಹಾಕಿಸಿಕೊಂಡವರಿಗೆ ಕೊರೋನಾ ಬರುವುದಿಲ್ಲ, ಹೆದರಬೇಡಿ ಅಂತಲೂ ಹೇಳ್ತಾರೆ. ಅಂದ್ರೆ ಒಬ್ರು ಹೇಳ್ತಾರೆ ಲಸಿಕೆ ಹಾಕಿಕೊಂಡು ಕೊರೋನಾ ಬರಬಹುದು ಅಂತ, ಮತ್ತೊಬ್ಬ ತಜ್ಞರು ಹೇಳ್ತಾರೆ ಇಲ್ಲ, ಲಸಿಕೆ ಹಾಕಿಕೊಂಡವರಿಗೆ ಕೊರೋನಾ ಬರುವುದಿಲ್ಲ, ಹೆದರಬೇಡಿ, ಹಾಗಾಗಿ ಲಸಿಕೆ ಹಾಕಿಸಿಕೊಳ್ಳಿ ಅಂತ ಹೇಳ್ತಾ ಇದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಯಾರೆಲ್ಲ ಲಸಿಕೆ ಹಾಕಿಕೊಂಡಿದ್ರು, ಇಲ್ಲಿ ಈಗ ಮರಣದ ಸಂಖ್ಯೆ ಆಗ್ತಾ ಇದೆ ಅಲ್ಲ, ಯಾರೆಲ್ಲ ಲಸಿಕೆ ಹಾಕಿಕೊಂಡಿದ್ದಾರೋ ಅವರಿಗೆ ಕೋವಿಡ್ ಬಂದಿಲ್ಲ, ಯಾರೆಲ್ಲ ಲಸಿಕೆ ಹಾಕಿಕೊಂಡಿದ್ದಾರೋ ಅವರಿಗೆ ಕೊರೋನಾ ಬಂದಿಲ್ಲ ಅನ್ನುವಂತ ಒಂದು ಮತ್ತೊಂದು ಹೇಳಿಕೆ ಕೂಡ ಬರ್ತಾ ಇರುವಂತದ್ದು. ಮತ್ತೊಂದು ಕಡೆ ಹೇಳ್ತಾ ಇದ್ದಾರೆ, ಯಾರೆಲ್ಲ ಕೊರೋನಾ, ಈಗ ಇತ್ತೀಚೆಗೆ ಕೆಲವು ಉದಾಹರಣೆಗಳು, ಯಾರು ಲಸಿಕೆ ಹಾಕಿಸಿಕೊಂಡಿದ್ದಾರೆ ಅವರಿಗೂ ಕೂಡ ಕೊರೋನಾ ಬಂದಿದೆ, ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಅವ್ರು ಲಸಿಕೆ ಹಾಕಿಸಿಕೊಂಡ ನಂತರ ಮತ್ತೆ ಅವರಿಗೆ ಬಂತು, ಕೆಲವೊಂದು ಶಾಸಕರುಗಳಿಗೆ ಅವ್ರು ಲಸಿಕೆ ಹಾಕಿಕೊಂಡಿದ್ರು ಮತ್ತೆ ಅವರಿಗೆ ಬಂತು. ಅಂದ್ರೆ ಇದೆಲ್ಲ ಏನ್ ಸೂಚಿಸ್ತದೆ? ಲಸಿಕೆ ಹಾಕಿಸಿಕೊಂಡ್ರೆ ಕೊರೋನಾ ಬರುವುದಿಲ್ಲ ಅಂತ ಅನ್ನುವಂಥದ್ದು ಒಂದು, ಆದರೆ ಸ್ಪಷ್ಟವಾಗಿ ನಮ್ಮ ಉದಾಹರಣೆ ನಮ್ಮ ಎದುರಿಗೆ ಇದೆ, ಲಸಿಕೆ ಹಾಕಿಸಿಕೊಂಡವರಿಗೆ ಮತ್ತೆ ಕೊರೋನಾ ರೋಗಕ್ಕೀಡಾಗ್ತಾ ಇದ್ದಾರೆ, ಬೆಡ್ ರಿಡನ್ ಆಗ್ತಾ ಇದ್ದಾರೆ, ಕೆಲವರು ಗಂಭೀರ ಪರಿಸ್ಥಿತಿಗೂ ಕೂಡ ಹೋದವರಿದ್ದಾರೆ ಅಂತ ಅನ್ನುವಂಥ ಉದಾಹರಣೆಗಳು ನಮಗೆ ಗೊತ್ತಿರುವಾಗೆ ಇದೆ. ಬಹುಶಃ ನಿಮಗೂ ಕೂಡ ಗೊತ್ತಿರ್ಬೋದು, ಲಸಿಕೆ ಹಾಕಿಸಿಕೊಂಡಿದ್ರಂತೆ, ಅವರಿಗೂ ಕೂಡ ಕೊರೋನಾ ಬಂತು, ಮಾತ್ರ ಅಲ್ಲ ಅವರು ಹಾಸ್ಪಿಟಲೈಸ್ ಆದರೂ ಗಂಭೀರ ಒಂದು ಪರಿಸ್ಥಿತಿಯಲ್ಲೂ ಹೋಗಿ ಬಂದರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಅನ್ನೋದು. ಸೊ ಇದೆಲ್ಲದರ ನಡುವೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರು ಅವರು ಲಸಿಕೆ ಹಾಕಿಸಿಕೊಂಡ್ರು ಕೂಡ ಕೊರೋನಾದಿಂದ ಮರಣ ಹೊಂದಬಹುದು ಎಂಬಂತ ಮತ್ತೊಂದು ಹೇಳಿಕೆ ಬಂದದ್ದು. ಈ ಲಸಿಕೆ ತೆಗೆದುಕೊಂಡವರಲ್ಲಿ ಕಾಣಿಸಿಕೊಳ್ಳುತ್ತಿರುವ ಕೊರೋನಾ, ಲಸಿಕೆ ತೆಗೆದುಕೊಂಡವರಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಕೊರೋನಾ. ಅಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಇದೆಲ್ಲ ಹೇಳಿಕೆಗಳನ್ನು, ಗೊಂದಲದ ಹೇಳಿಕೆಗಳನ್ನು ನಾವು ನೀವು ಆಡ್ಕೊಳ್ಳುವಂಥದ್ದಲ್ಲ, ಅಥವಾ ಸೋಷಿಯಲ್ ಮೀಡಿಯಾ ಇನ್ಯಾರೋ ಹೇಳುವಂಥದ್ದಲ್ಲ, ಈ ತಜ್ಞ ವೈದ್ಯರುಗಳು ಅಥವಾ ವೈದ್ಯ ಲೋಕದ ನಡುವೆ ಇರುವಂಥ ಈ ಗೊಂದಲಗಳಿವೆ ಅಲ್ಲ, ಈ ಗೊಂದಲಗಳು ಇಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನಾವು ನಂಬಬೇಕು ಅನ್ನೋದು. ಇದು ಜನ ಗೊಂದಲಕ್ಕೀಡಾಕಿರುವುದಂತೆ, ಯಾವುದು ಸತ್ಯ ಯಾವುದು ಸುಳ್ಳು, ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಅನ್ನುವಂಥದ್ದು ಬಹಳ ಮುಖ್ಯವಾಗಿದೆ. ಅಂದ್ರೆ ಸರ್ಕಾರಕ್ಕೆ ಸಲಹೆ ನೀಡುತ್ತಿರುವ ತಜ್ಞ ವೈದ್ಯರು ಇಲ್ಲಿ ಸ್ಪಷ್ಟತೆ ನೀಡಬೇಕಲ್ವೇ? ಈ ಸರ್ಕಾರಕ್ಕೆ ಈಗ ಇಲ್ಲ ಲಾಕ್ಡೌನ್ ಮಾಡಲೇಬೇಕು ಅಂತ ಯಾರು ಹೇಳಿದ್ದು? ತಜ್ಞ ವೈದ್ಯರು ಅಲ್ವೇ? ಮಾಸ್ಕ್ ಹಾಕಿಸಿಕೊಳ್ಳಲೇಬೇಕು ಅಂತ ಹೇಳಿದವರು ಯಾರು? ತಜ್ಞ ವೈದ್ಯರಲ್ವೇ? ಸೊ ಈ ಸಂದರ್ಭದಲ್ಲಿ ಇಂತಹ ಗೊಂದಲದ ಹೇಳಿಕೆಗಳು ನಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇದೆ. ಸೊ ಹಾಗಾಗಿ ಸರ್ಕಾರಕ್ಕೆ ಒಂದು ಸ್ಪಷ್ಟವಾದಂಥ ನಿರ್ದೇಶನವನ್ನ ಅಥವಾ ಒಂದು ಅಭಿಪ್ರಾಯಗಳನ್ನ ಈ ತಜ್ಞರು ನೀಡಬೇಕಾಗಿದೆ ಅಂತ ಅನ್ನೋದು ಬಹಳ ಅಗತ್ಯ. ಅಂದ್ರೆ ಕೋವಿಡ್ ಚಿಕಿತ್ಸೆ ತೆಗೆದುಕೊಂಡವರಲ್ಲಿ ಕೂಡ ಇವತ್ತು ಬಹಳ ಮಂದಿಗೆ ಮತ್ತೊಂದು ಕಾಯಿಲೆ ಬರ್ತಾ ಇರುವಂಥದ್ದು. ಇವೆಲ್ಲದರ ಬಗೆಗೆ ನಾನು ಒಂದಷ್ಟು ಗಮನ ಸೆಳಿತೇನೆ. ಮುಂದೆ ಬೇರೆ ಬೇರೆ ವಿಚಾರ ಬಗ್ಗೆ ನಾನು ನಿಮ್ಮ ಗಮನವನ್ನು ಸೆಳಿತೇನೆ. ಕೆಲವು ತಜ್ಞ ವೈದ್ಯರ ಜೊತೆ ತಜ್ಞರ ಜೊತೆ ನಾನು ಮಾತನಾಡಲಿಕ್ಕಿದ್ದೇನೆ. ಒಂದು ಸಣ್ಣ ಬ್ರೇಕ್ನ ಬಳಿಕ ಮತ್ತೆ
ಮತ್ತೊಮ್ಮೆ ಸ್ವಾಗತ. ಬ್ಲ್ಯಾಕ್ ಫಂಗಸ್ ಬಗ್ಗೆಗೂ ಕೂಡ ವಿಭಿನ್ನವಾದಂಥ ಹೇಳಿಕೆಗಳನ್ನು ವೈದ್ಯ ಲೋಕ ನೀಡ್ತಾ ಇದೆ. ಒಂದೆಡೆಯಲ್ಲಿ ಬ್ಲ್ಯಾಕ್ ಫಂಗಸ್ ಅನ್ನುವಂಥ ಕಾಯಿಲೆ ಹೊಸದಾಗಿ ಬಂತೋ ಅನ್ನುವಂಥ ರೀತಿಯಲ್ಲಿ ಇವತ್ತು ಆಗಿಬಿಟ್ಟಿದೆ. ಆದರೆ ಬ್ಲ್ಯಾಕ್ ಫಂಗಸ್ ಆಲ್ರೆಡಿ ಇದ್ದಂಥ ಕಾಯಿಲೆ ಅಂತ ಮತ್ತೆ ಅದು ಗೊತ್ತಾಗಿದೆ. ಆದರೆ ಬ್ಲ್ಯಾಕ್ ಫಂಗಸ್ ಬರಲಿಕ್ಕೆ ಕಾರಣಗಳನ್ನು ವಿವಿಧ ಅಂದರೆ ಬೇರೆ ಬೇರೆ ಅಂತ ವೈದ್ಯಕೀಯ ಕಾರಣಗಳೆಲ್ಲ ಇದ್ದಾವೆ. ಜೊತೆಗೆ ಈ ಕೋವಿಡ್ನಿಂದ ಯಾರು ಚಿಕಿತ್ಸೆ ಪಡೆದಿದ್ದಾರೆ, ಆ ಚಿಕಿತ್ಸೆ ಪಡೆದು ಹೊರ ಬಂದವರಲ್ಲಿ ಬ್ಲ್ಯಾಕ್ ಫಂಗಸ್ ಕಾಯಿಲೆ ಬಂದಿದೆ ಅಂತ ಇವತ್ತು ಮಾನ್ಯ ವೈದ್ಯಕೀಯ ಸಚಿವರು ಹೇಳಿಕೊಡಿ 62 ಮಂದಿ ಕಾಯಿಲೆಯಿಂದ ವಾಸಿಯಾಗಿದ್ದಾರೆ. ವೈರಲ್ಸ್ ಬಂದಿದೆ, ಎಲ್ಲ ಕಡೆಯಲ್ಲೂ ಕೂಡ ಇದಕ್ಕೆ ಬೇಕಾದಂಥ ಮದ್ದು ಸಿಗ್ತದೆ. ಹಾಗಾಗಿ ಯಾರು ಆತಂಕಗೊಳ್ಳಬೇಕಾದಂಥ ಅಗತ್ಯ ಇಲ್ಲ. ಪ್ರೈವೇಟ್ ಮತ್ತು ಗೌರ್ಮೆಂಟ್ ಎರಡೂ ಆಸ್ಪತ್ರೆಗಳಲ್ಲೂ ಕೂಡ ಫಂಗಸ್ ರೋಗಕ್ಕೆ ಚಿಕಿತ್ಸೆ ಇದೆ. ಚಿಕಿತ್ಸೆ ಪಡೆದವರು ಗುಣಮುಖರಾಗಿ ಬರ್ತಾ ಇದ್ದಾರೆ ಅಂತ ಇವತ್ತು ಹೇಳ್ತಾ ಇದೆ. ಆದರೆ ಈ ಕಾಯಿಲೆ ಬರುವುದಕ್ಕೆ ಎಲ್ಲಿಂದ ಬರ್ತದೆ, ಹೇಗೆ ಬರ್ತದೆ ಅಂತ ಅನ್ನೋದ್ರ ಬಗೆಗೇನು ಕೂಡ ವೈದ್ಯಕೀಯ ಲೋಕದಲ್ಲಿ ಬಹಳಷ್ಟು ಚರ್ಚೆಗಳು ಇವತ್ತು ಆಗ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಕೆಲವರು ಹೇಳ್ತಾರೆ ಒಂದರಿಂದ ಬರ್ತದೆ, ಮತ್ತೊಬ್ಬರು ಹೇಳ್ತಾರೆ ಮತ್ತೊಂದರಿಂದ ಬರ್ತದೆ, ಕೆಲವರು ಸ್ಟೆರಾಯ್ಡ್ನಿಂದ ಬರ್ತದೆ, ಕೆಲವರು ವೆಂಟಿಲೇಟರ್ನಿಂದ ಉಪಯೋಗದಿಂದ ಬರ್ತದೆ, ಕೆಲವರು ಹೈ ಶುಗರ್ ಇರೋರು ಎಲ್ರಿಗೂ ಕೂಡ ಬರ್ತದೆ ಅಂತ ಅನ್ನುವಂಥದ್ದು. ಸೊ ಹೀಗೆ ಬೇರೆ 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 ರೀತಿಯಾದಂಥ ಅದರಿಂದ ಬರ್ತದೆ, ಇದರಿಂದ ಬರ್ತದೆ, ಅದರಿಂದಲ್ಲ ಇದರಿಂದಲೇ ಬರುವುದು ಅನ್ನುವಂಥ ಚರ್ಚೆಗಳು ಕೂಡ ಇದು ವೈದ್ಯಕೀಯ ಲೋಕದಲ್ಲಿ ಆಗ್ತಾ ಇರುವಂಥದ್ದು. ಆದರೆ ಈ ನಡುವೆ ಬಹಳ ಮುಖ್ಯವಾಗಿ ಯಾರೆಲ್ಲ ಕೋವಿಡ್ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೋ ಅವರೆಲ್ಲರಿಗೂ ಕೂಡ ಬ್ಲ್ಯಾಕ್ ಫಂಗಸ್ ಕಾಯಿಲೆ ಬರ್ತಾ ಇರುವಂಥದ್ರ ಬಗೆಗೆ ಇದು ಯಾಕೆ ಹೀಗೆ ಆಗ್ತಾ ಇದೆ, ಇದು ಆಗದೇ ಇರುವಂಥ ರೀತಿಯಲ್ಲಿ, ಅವರಿಗೆ ಫಂಗಸ್ ರೋಗ ಬರದೇ ಇರುವಂಥ ರೀತಿಯಲ್ಲಿ ಏನು ನಾವು ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಅನ್ನೋದ್ರ ಬಗೆಗೆ ಬಹಳ ಸ್ಪಷ್ಟವಾದಂಥ ನಿಲುವನ್ನು ತೆಗೆದುಕೊಳ್ಬೇಕು ಅಗತ್ಯತೆ ಇದೆ. ಇಲ್ಲದಿದ್ರೆ ಬಹುಶಃ ಏನು ಈ ಬಹಳ ಮಂದಿ ಏನು ICU ಕೊಠಡಿಯ ಒಳಗೆ ಹೋದಂಥ ಒಬ್ಬ ಕೊರೋನಾ ಪೇಷಂಟ್ ಇಲ್ಲಿ ಹೊರಗಡೆ ಅವರ ಸಂಬಂಧಿಕರಿಗೆ ಅವರಿಗೆ ಮಾತಾಡಿಸ್ಲಿಕ್ಕೂ ಸಾಧ್ಯ ಇಲ್ಲ, ಅವ್ರ ಜೊತೆ ಮಾತಾಡಲಿಕ್ಕೆ ಅವ್ರಿಗೆ ಏನು ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅಂತ ಅನ್ನೋದು ಕೂಡ ಗೊತ್ತಿಲ್ಲ. ಒಂದೊಮ್ಮೆ ಹೇಳ್ತಿದ್ರು ರೆಮ್ಡಿಸಿವಿರ್ ಅನ್ನ ಕೊಡಬಾರ್ದು, ಅದು ಅಪಾಯಕಾರಿ ಅಂತ ಹೇಳಲಾಗ್ತಾ ಇತ್ತು. ಆದರೆ ಆಮ್ಲಜನಕ ವರ್ಧಕಕ್ಕೆ ರೆಮ್ಡಿಸಿವಿರ್ ಕೊಡಲೇಬೇಕಾದಂಥ ಅಗತ್ಯ ಅಂತ ಕೂಡ ಹೇಳಲಾಗ್ತಾ ಇತ್ತು. ಹೀಗೆ ವಿವಿಧ ಮದ್ದುಗಳ ಬಗ್ಗೆ ಏನು ಕೋವಿಡ್ ಪೇಷಂಟ್ಗಳಿಗೆ ಕೊಡುವ ಮದ್ದುಗಳ ಬಗ್ಗೆ ಕೂಡ ಬಹಳಷ್ಟು ಗೊಂದಲಕಾರಿಯಾದಂಥ ನಿಲುವುಗಳು ಕೂಡ ಆಗ್ತಾ ಇರುವಂಥದ್ದು. ಇದ್ರ ಬಗೆಗೆ ಬಹಳ ಸ್ಪಷ್ಟವಾದಂಥ ಒಂದು ಧೋರಣೆಯನ್ನ ನಮ್ಮ ವೈದ್ಯಕೀಯ ಪ್ರಪಂಚ ತೆಗೆದುಕೊಳ್ಬೇಕಾದ ಅಗತ್ಯತೆ ಇದೆ. ಇದನ್ನು ಸರ್ಕಾರ ತಜ್ಞರ ಮಟ್ಟದಲ್ಲಿ ಆಗಬೇಕಾದದ್ದು ಅನ್ನುವಂಥದ್ದು ಕೂಡ ಇವತ್ತು ನಮಗೆ ಬಹಳ ಸ್ಪಷ್ಟ ಆಗ್ತಾ ಇರುವಂಥದ್ದು. ಸೊ ಎಲ್ಲೆಲ್ಲೋ ಒಂದೆಡೆಯಲ್ಲಿ ಈ ಕೋವಿಡ್ಗೆ ಲಕ್ಷಾಂತರ ಖರ್ಚು ಮಾಡಿ ಹೊರಗೆ ಬಂದಂಥ ರೋಗಿ ಮತ್ತೆ ಈ ಬ್ಲ್ಯಾಕ್ ಫಂಗಸ್ ಅನ್ನುವಂಥ ಕಾಯಿಲೆಗೆ ತುತ್ತಾಗಿ ಆಲ್ರೆಡಿ 7 ರಿಂದ 8 ಲಕ್ಷ ಖರ್ಚು ಮಾಡಿರ್ತಾರೆ. ಮತ್ತೆ ಅವರು ಹೊರಗೆ ಬಂದಾಗ ಅವರು ಮತ್ತೆ ಕಾಯಿಲೆಗೆ ಈಡಾಗಿ ಮತ್ತೆ ಅವರು ಆಸ್ಪತ್ರೆ ಸೇರ್ತಾರೆ. ಮತ್ತೆ 1 ಲಕ್ಷ ಗಟ್ಟಲೆ ಖರ್ಚು ಮಾಡುವಂಥ ಪರಿಸ್ಥಿತಿ ಅವರ ಮೇಲೆ ಬರ್ತದೆ. ಎಲ್ಲೋ ಸರ್ಕಾರಿ ಆಸ್ಪತ್ರೆಯಲ್ಲೇ ಸಿಕ್ಕಿದರೆ ಬಚಾವ್, ಅದು ಬಡವರಿಗೆ. ಆದರೆ ಎಲ್ಲೋ ಒಂದೆಡೆಯಲ್ಲಿ ಸರ್ಕಾರಿ ಆಸ್ಪತ್ರೆಯ ಬಗೆಗೆ ಅಲ್ಲಿ ಯಾಕೋ ಚಿಕಿತ್ಸೆ ಸರಿ ಇಲ್ಲ ಅಂತೆ, ಅಲ್ಲಿ ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಅಂತೆ ಅನ್ನುವಂಥ ವಿಶ್ವಾಸ ಕಡಿಮೆ ಇರುವವರು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದಾಗ ಅನಿವಾರ್ಯವಾಗಿ ಜೀವ ಉಳಿಸಿಕೊಳ್ಳೇಬೇಕು ಅನ್ನೋದು ಕಾರಣ ಹೋದಾಗ ಲಕ್ಷಗಟ್ಟಲೆ ಬಿಲ್ಗಳಾಗಿ ಹೊರಬರುವಂಥ ಪರಿಸ್ಥಿತಿ ಇವತ್ತು ಆಗ್ತಾ ಇರುವುದು ಅಂತ ಅನ್ನೋದನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ. ಅಂದ್ರೆ ಮತ್ತೊಂದು ಬಹಳ ಸ್ಪಷ್ಟ, ನಾನು ಆಗ್ಲೇ ಹೇಳಿದೆ, ಎಲ್ಲರೂ ಇವತ್ತು ಹೇಳ್ಕೊಳ್ತಾ ಇರುವಂತ ಒಂದು ಮಾತುಗಳು, ಆಸ್ಪತ್ರೆಗೆ ನಡೆದುಕೊಂಡು ಹೋದ್ರು ಆದರೆ ನಂತರ ಹೆಣವಾಗಿ ಹೊರಗೆ ಬಂದ್ರು ಅಂತ. ಇಲ್ಲಿ ಬಹಳ ಮುಖ್ಯವಾಗಿ ಎಲ್ಲರೂ ಇದು ಆಡ್ಕೊಳ್ತಾ ಇರುವಂತದ್ದು ಯಾಕೆ ಹೀಗೆ ಆಗ್ತಾ ಇದೆ. ಆಸ್ಪತ್ರೆ ನಡ್ಕೊಂಡು ಹೋದ್ರು ಆದರೆ ಹೊರಬರುವಾಗ ಹೆಣವಾಗಿ ಬಂದ್ರು ಅಂತನ್ನುವಂಥದ್ದು. ICUನಲ್ಲಿ 10 ಸಾವು, ಆಸ್ಪತ್ರೆಯ ಕೋಣೆಗಳಲ್ಲಿ 100 ಸಾವು, ಇನ್ನು ಆಸ್ಪತ್ರೆಗೆ ಹೋದವರು 1000 ಸಾವು. ಇದೇ ಸಂದರ್ಭ ICUನಲ್ಲಿ ಸಾವಾಯಿತು, ಇನ್ನು ಆಸ್ಪತ್ರೆಯ ಕೋಣೆಯಲ್ಲಿ ಅಲ್ಲಿ ಸಾವಾಯಿತು, ಇನ್ನು ಆಸ್ಪತ್ರೆಯ ಹೋದವರಲ್ಲಿ 1000 ಸಾವುಗಳಾಯಿತು. ಮನೆಯಲ್ಲೇ ಇದ್ರಲ್ಲ, ಮನೆಯಲ್ಲೇ ಅವರೇ ಡಾಕ್ಟರ್ಗೆ ಹೇಳಿ ಅಲ್ಲಿ ಹತ್ತಿರದಲ್ಲಿ ಒಂದು ಫೋನ್ ಮಾಡಿಯೋ ಅವರದೇ ಆದಂಥ ಐಸೋಲೇಟ್ ಆಗಿದ್ದುಕೊಂಡು ಚಿಕಿತ್ಸೆ ಪಡೆದವರಿದ್ದಾರಲ್ಲ, ಅಲ್ಲಿ ಸಾವು ನೋವು ಸಂಭವಿಸಿದೆಯಾ ನೋಡಿದ್ರೆ ಅದ್ರ ಬಗ್ಗೆ ಲೆಕ್ಕ ಇಲ್ಲ, ಗೊತ್ತಿಲ್ಲ. ಅಂದ್ರೆ ಬಹಳ ಮುಖ್ಯವಾಗಿ ಎಲ್ಲರೂ ಹೆಚ್ಚಿನವರು ಹೇಳುವಂಥದ್ದು ಮನೆಯಲ್ಲೇ ಚಿಕಿತ್ಸೆ ಪಡೆದವರಿಗೆ ಏನೂ ಆಗಲಿಲ್ಲ, ಅವ್ರು ನೆಮ್ಮದಿಯಿಂದ ಯಾರು ಆಸ್ಪತ್ರೆಗೆ ಹೋದ್ರು ಅವರೇ ಹೆಣವಾಗಿ ಬಂದ್ರು ಅಂತ ಅನ್ನುವಂಥದ್ದು. ಸೊ ಇದು ಒಂದು ಬಹಳಷ್ಟು ಗೊಂದಲದ ಒಂದು ಅಷ್ಟು ಏನು ಒಂದು ವಾತಾವರಣ ಅಂತ ಕಾಣ್ತಾ ಇದೆ. ಇದು ಎಷ್ಟು ಸರಿ ಅಲ್ಲ ಗೊತ್ತಿಲ್ಲ. ಇದು ಸರ್ಕಾರ ಹೇಳ್ತಾ ಇದೆ ಏನಿದ್ರು ಕೂಡ ಕೋವಿಡ್ ಕೇರ್ ಸೆಂಟರ್ಗೆ ಹೋಗಲೇಬೇಕು, ಅಲ್ಲಿ ನೀವು ರೆಸ್ಟ್ ತಗೊಳ್ಬೇಕು, ಯಾಕಂದ್ರೆ ಮನೆಯಲ್ಲಿ ತಗೊಂಡ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಸಾವು ಸಂಭವಿಸುವ ಸಾಧ್ಯತೆ ಇದೆ. ಮತ್ತೆ ಕೊನೆಯ ಸಂದರ್ಭದಲ್ಲಿ ಕೆಲವರು ಹೋಗ್ತಾರೆ,
ಎಲ್ಲ ಆಮ್ಲಜನಕ ಅವರಿಗೆ ಕಡಿಮೆ ಆದಂಥ ಸಂದರ್ಭದಲ್ಲಿ ಒಂದು ಪೀಕಿಗೆ ಹೋದಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋದಾಗ ಕೊನೆಗೆ ಅವರು ವೆಂಟಿಲೇಷನ್ ತಗೊಳ್ಳೋದು ಅನಿವಾರ್ಯ ಆಗ್ತದೆ. ಆ ಸಂದರ್ಭದಲ್ಲಿ ಸಾವಿಗೀಡಾಗ್ತಾರೆ ಅನ್ನುವಂಥದ್ದು ಒಂದು ಮಾತು ಕೂಡ ಇದೆ. ಆದರೆ ಮನೆಯಲ್ಲೇ ಇದ್ದವರು ಅತಿ ಹೆಚ್ಚು ಮಂದಿ ಶೇಕಡವಾರು ನೋಡುವಾಗ ಅವರು 80% ಜನ ಇವತ್ತು ಮನೆಯಲ್ಲೇ ಇದ್ದವರು ಚಿಕಿತ್ಸೆ ಪಡೆದು ವಾಸಿಯಾಗಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಉಳಿದ ಎಲ್ಲ ಹೆಚ್ಚಿನ ಸಾವುಗಳು ಆಗಿರುವಂಥದ್ದು ಆಸ್ಪತ್ರೆಯಲ್ಲಿ ಅನ್ನೋದು ಬಹಳ ಸ್ಪಷ್ಟ ಆಗ್ತಾ ಇದೆ. ಸೊ ಇತ್ತೀಚಿನ ದಿನಗಳಲ್ಲಿ ಮತ್ತೆ ನೋಡೋಣ, KPME ಆಕ್ಟ್ ಬಗ್ಗೆ ನಾನು ಆಗ ಹೇಳಿದೆ. ಖಾಸಗಿ ಆಸ್ಪತ್ರೆಗಳು ಮತ್ತು ರೋಗಿಗಳ ಸಂಬಂಧಿಕರ ನಡುವೆ ಆಗ್ತಾ ಇರುವಂತಹ ಸಂಘರ್ಷ ಇದು ಹೆಚ್ಚಾಗ್ತಾ ಇದೆ. ಒಂದೆಡೆಯಲ್ಲಿ ಕೋವಿಡ್ ಬಂದು ರೋಗಕ್ಕೆ ಈಡಾಗಿ ಆಸ್ಪತ್ರೆಯಲ್ಲಿ ಸಾವಿಗೀಡಾದಂಥ ವ್ಯಕ್ತಿ ಮತ್ತು ಇಲ್ಲಿ ಆಸ್ಪತ್ರೆಯಲ್ಲಿ ದೊಡ್ಡ ಬೋರ್ಡ್ ಹಾಕಲಾಗಿದೆ. ನೋಡಿ, KPME ಆಕ್ಟ್ನ ಪ್ರಕಾರ ನೀವು ಯಾವುದೇ ರೀತಿಯಾದಂಥ ದಾಂಧಲೆ ನಡೆಸಿದರೆ ಇದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ ಅಂತ ದೊಡ್ಡ ಬೋರ್ಡ್ ಅನ್ನು ಹಾಕಿರ್ತಾರೆ. ಆದರೆ ಅದೇ ಆಸ್ಪತ್ರೆಯಲ್ಲಿ ಇದಕ್ಕೆ ಇಷ್ಟಿಷ್ಟು ಬಿಲ್ ಹಾಕುವಂತ ಸರ್ಕಾರ ಹೇಳಿದೆ. ನೀವು ಯಾವನೇನು ಚಿಕಿತ್ಸೆ ಕೊಡ್ತೀರಾ ಅದೆಲ್ಲದರ ಒಂದು ದರ ಪಟ್ಟಿಯನ್ನ ನೀವು ಆಸ್ಪತ್ರೆಯ ರಿಸೆಪ್ಷನ್ ಬೋರ್ಡ್ ಅಲ್ಲಿ ಅಲ್ಲೇ ಹತ್ತಿರದ ಜನರಿಗೆ ಎಲ್ಲರಿಗೂ ಕೂಡ ಸಂಬಂಧಿಕರಿಗೆ ಕಾಣುವಂತ ರೀತಿಯಲ್ಲಿ ಅದನ್ನು ಪ್ರಕಟಿಸಬೇಕು ಅಂತ ಸರ್ಕಾರ ಹೇಳಿದೆ. ಆದರೆ ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ಗಳು ಆ ರೀತಿಯ ದರ ಪಟ್ಟಿಯನ್ನ ಇಡುವುದಿಲ್ಲ. ಅದರ ಬದಲಾಗಿ ದೊಡ್ಡದಾಗಿ ಶಿಕ್ಷಾರ್ಹ ಅಪರಾಧ KPME ಆಕ್ಟ್ ಪ್ರಕಾರ ನಿಮ್ಮ ಮೇಲೆ ಶಿಕ್ಷೆ ಆಗ್ತದೆ ಅನ್ನೋದನ್ನು ಬೋರ್ಡ್ ಅನ್ನು ಹಾಕ್ತಾರೆ. ಕೆಲವೊಮ್ಮೆ ಹೌದು ಆಗಿರಬಹುದು, ರೋಗಿಗಳ ಸಂಬಂಧಿಕರೇ ತಪ್ಪಾಗಿರಬಹುದು. ಅವರ ಒಂದಷ್ಟು ಅಂದ್ರೆ ಸಾವಿಗೀಡಾದಾಗ ಒಂದಷ್ಟು ವಿವೇಚನೆ ರಹಿತರಾಗುವಂಥದ್ದು, ಸಾವಿಗೀಡಾದಂತ ಇದ್ರ ಮೇಲೆ ಭಾವನಾತ್ಮಕವಾಗಿ ಅವರು ಆಸ್ಪತ್ರೆಯ ಮೇಲೆ ರೇಗಿಸಿಕೊಳ್ಳುವಂಥದ್ದು ನಡೆದಿರಬಹುದು. ಆದರೆ ಕೆಲವೊಂದು ಘಟನೆಗಳು ನೋಡುವಾಗ ಆಸ್ಪತ್ರೆಯ ಇದರಿಂದಲೂ ಕೂಡ ತಪ್ಪಾಗಿದೆಯಾ ಅನ್ನುವಂಥದ್ದು. ಈಗ ಕಾವೂರಿನಿಂದ ರಾಜೇಶ್ ಅವರಿದ್ದಾರೆ. ನಮಸ್ಕಾರ ರಾಜೇಶ್. ನಮಸ್ತೆ ಸರ್. ನಮಸ್ಕಾರ ರಾಜೇಶ್, ಎಲ್ಲಿಂದ ಮಾತಾಡ್ತಿದ್ದೀರಿ? ಹಲೋ. ಹಾ ರಾಜೇಶ್ ಹೇಳಿ. ರಾಜೇಶ್ ಹೇಳಿ. ಕಾವೂರಿಂದ ಮಾತಾಡ್ತಿದ್ದೀನಿ ಸರ್. ಹಾ ಹೇಳಿ ರಾಜೇಶ್. ಸರ್, ನಿಮ್ಮ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೇನೆ. ಕೋವಿಡ್ ಬಗ್ಗೆ ಬಹಳ ವಿಶೇಷವಾದಂತಹ ಅಮೂಲ್ಯವಾದಂತಹ ಮತ್ತೆ ಮಾಹಿತಿಗಳನ್ನ ಒಂದ್ ಕಡೆಯಲ್ಲಿ ಸಂಶಯ ಮತ್ತು ಗೊಂದಲಗಳ ಬಗ್ಗೆ ತಾವು ವಿಶ್ಲೇಷಣೆಗಳ ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರಿ. ಈ ನಡುವೆ ನಾನು ನನ್ನ ಒಂದು ಅನುಭವನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸರ್. ಹೇಳಿ. ನನ್ನ ಒಂದು ಆತ್ಮೀಯ ಶಿಕ್ಷಕರು ಕಳೆದ ಒಂದು 20 ದಿನಗಳಿಂದ ICU ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ICU ಯಲ್ಲಿದ್ರು. 20 ದಿನಗಳ ಆಕ್ಸಿಜನ್ ಕೊರತೆಯಿಂದಾಗಿ ಆಮ್ಲಜನಕ ಕೊರತೆಯಿಂದಾಗಿ ICU ಯಲ್ಲಿ ಆಮ್ಲಜನಕವನ್ನ ತಕೊಂಡು ಚಿಕಿತ್ಸೆಯನ್ನ ಪಡಿತಾ ಇದ್ರು. ಅದೇ 20 ದಿನಗಳ ನಂತರ ನಾವು ಸುಮಾರು 8 ಲಕ್ಷದವರೆಗಿನ ಬಿಲ್ನೊಂದಿಗೆ ಅವರ ಹೆಣವನ್ನ ರಿಸೀವ್ ಮಾಡುವಂತ ಪರಿಸ್ಥಿತಿ ಬಂದಿತ್ತು. ಇಲ್ಲಿ ಎಷ್ಟು ದಿನ ಆಸ್ಪತ್ರೆಯಲ್ಲಿ ಇದ್ರು ರಾಜೇಶ್? ಸುಮಾರು 20ರಿಂದ 25 ನನಗೆ ಸರಿ ICU ಅಲ್ಲಿ ಅವರು ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿದೆ ಅನ್ನುವಂತ ಇದರಲ್ಲಿ ಇದ್ರು. ಅವರು ಯಾವುದೇ ರೀತಿಯ ಕಾಯಿಲೆಗಳಾಗ್ಲಿ ಏನು ಇರ್ಲಿಲ್ಲ, ಬಹಳ ಆರೋಗ್ಯವಂತರಾಗಿ ಇದ್ರು. ಆದ್ರೆ ಅವರ ಇವತ್ತಿನ ಈ ಪರಿಸ್ಥಿತಿಗೆ ಏನ್ ಕಾರಣ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟು ಹಣವನ್ನ ಅವರು ಹೇಗೆ ಭರಿಸುವುದಂತ ಪ್ರಶ್ನೆ ಬಂದಾಗ ಅವರಿಗೆ ಅವರ ಕುಟುಂಬದವರಿಗೆ ಬಹಳಷ್ಟು. ರಾಜೇಶ್, ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆದದ್ದು ಏನು ಅವರಲ್ಲಿ ಆಕ್ಸಿಜನ್ ಕೊರತೆ ಆಯ್ತು ಅಂತ? ಹೌದು, ಆಕ್ಸಿಜನ್ ಅಂದ್ರೆ ಅವರಿಗೆ ಸಣ್ಣ ಜ್ವರ ಶೀತ ಇತ್ತು. ಆಮೇಲೆ ಸ್ಥಳೀಯ ಡಾಕ್ಟರ್ಸ್ ಅವರು ಕನ್ಸಲ್ಟ್ ಮಾಡಿದ್ದಾರೆ. ಆ ಬಳಿಕ ಅವರು ಡಾಕ್ಟರ್ ಒಂದು ಸಜೆಷನ್ ಮೇರೆಗೆ ಅವರು ಹೋಗಿದ್ದಾರೆ. ಆಕ್ಸಿಜನ್ ಕೊರತೆ ಆಗಿದೆ, ನಿಮ್ಗೆ ನೀವು ಕೂಡಲೇ ಅಡ್ಮಿಟ್ ಆಗ್ಬೇಕು. ಸರಿ. ಆದ್ರೆ ಇಷ್ಟು ಒಂದು ದೊಡ್ಡ ಮೊತ್ತದ ಬಿಲ್ ಅನ್ನ ಒಬ್ಬ ಸಾಮಾನ್ಯ ಹೇಗೆ ಭರಿಸುವುದಂತ ಬಹಳ ದೊಡ್ಡ ಪ್ರಶ್ನೆ ಸರ್. 8 ಲಕ್ಷ ಆಗಿದೆಯಲ್ಲ, ಸುಮಾರು 8 ಲಕ್ಷದಷ್ಟು ದೊಡ್ಡ ಬಿಲ್ ಅನ್ನ ಒಬ್ಬ ಸಾಮಾನ್ಯ ಶಿಕ್ಷಕ ಹೇಗೆ ಭರಿಸುವುದು? ಒಂದು, ಅವರೇನೋ ಅವರ ಶಿಕ್ಷಕರ ಸಂಘಟನೆಗಳ ಮೂಲಕ MLC ಅವರನ್ನ ಭೇಟಿ ಮಾಡಿ ಅವರ ಮೂಲಕ ಒಂದು ಚಿಕಿತ್ಸೆಯ ವೆಚ್ಚ ಭರಿಸುವ ಭರವಸೆಯೊಂದಿಗೆ ಅವರು ಶವವನ್ನು ತಕೊಂಡಿದ್ದಾರೆ. MLC ಭೋಜೇಗೌಡರು. ಹೌದು, ಅವರ ಮೂಲಕ ಒಂದು ಸಹಕಾರವನ್ನ ಜಿಲ್ಲಾಧಿಕಾರಿಗಳ ಮೂಲಕ ಮಾತುಕತೆಯ ಮೂಲಕ ಅವರು ಒಂದು ವೆಚ್ಚವನ್ನ ಭರಿಸುವಂತಹ ಒಂದು ಅವರಿಗೆ ಭರವಸೆಯನ್ನು ಕೊಟ್ಟು ಹಣವನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ದುಡ್ಡು ಕಟ್ಟಿದಾರ? ಅದರ ಬಗ್ಗೆ ನಂಗೆ ಸ್ಪಷ್ಟತೆ ಇಲ್ಲ ಸರ್. ನಮ್ಗೆ ಒಂದು ಮೆಸೇಜ್ ಸಿಕ್ಕಿತ್ತಷ್ಟೇ. ಈಗ ಒಂದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಸಿಕ್ಕಿತ್ತು, ಭರವಸೆಯನ್ನು ನೀಡಿರುತ್ತಾರೆ ಅಂತ.
ಅವರು ಶಿಕ್ಷಕರಾಗಿ ಅವರಿಗೆ ಆ ರೀತಿಯ ಸಂಘಟನೆಗಳು ಸಹಾಯ ಮಾಡಿರ್ತವೆ, MLC ಅವರು ಸಹಾಯ ಮಾಡಿದ್ರು. ಆದ್ರೆ ಒಬ್ಬ ಜನಸಾಮಾನ್ಯನಿಗೆ ಈ ರೀತಿಯ ಆದಾಗ ಯಾರು ಅದಕ್ಕೆ ಸಹಾಯಕ್ಕೆ ಬರ್ತಾರೆ ಅಂತ ಒಂದು ಪ್ರಶ್ನೆ. ಎರಡನೇದಾಗಿ ನಮ್ದೇನ್ ಪ್ರಶ್ನೆ ಅಂತ ಹೇಳಿದ್ರೆ, ICUಗೆ ಅಡ್ಮಿಟ್ ಆದಾಗ ಅವರಿಗೆ ಅವರ ಯಾವುದೇ ಮನೆಯವರಿಗೆ ಅಲ್ಲಿಗೆ ಭೇಟಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಸುಮಾರು 20-25 ದಿನಗಳ ಕಾಲ ಒಬ್ಬ ರೋಗಿ ಯಾವುದೇ ಮನೆಯವರ ಸಂಪರ್ಕಗಳಿಲ್ಲದೆ ಮಾನಸಿಕವಾಗಿ ನೊಂದು ಹೋಗುವಂತಹ ಸಂದರ್ಭದಿಂದಲೇ ಸಾವು ಸಂಭವಿಸ್ತದೆ ಏನೋ ಅನ್ನೋಂತ ನನ್ನ ಒಂದು ಸಂಶಯ. ಈ ಕಾರಣಕ್ಕೆ ಒಂದು ಸಮಾಲೋಚನೆಗಳನ್ನ ಆಸ್ಪತ್ರೆಗಳಲ್ಲಿ, ಅಂದ್ರೆ ಆಪ್ತ ಸಮಾಲೋಚನೆ ಅಥವಾ ಕೌನ್ಸಿಲಿಂಗ್, ಅದಕ್ಕಿಂತಲೂ ಕೂಡ ಕೇವಲ ಮನೆಯವರಲ್ಲಿ ಅಟ್ಲೀಸ್ಟ್ ಅವ್ರ ಜೊತೆಗೆ ಇರುವಂತಹ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ವೇ? ಇದರ ಬಗ್ಗೆ ಒಂದು ಒಳ್ಳೆಯ ಒಂದು ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಸಾಧ್ಯ ಇಲ್ವಾ ಅಂತ ಒಂದು ಪ್ರಶ್ನೆ. ಇದನ್ನ ನೀವು ವಾಹಿನಿಯ ಮೂಲಕ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ಅಂತ. ಒಂದು ಎರಡು ವಿಚಾರಗಳನ್ನು ಮುಂದಿಟ್ಟಿದ್ದೀರಿ. ಒಂದು, ಬಿಲ್ಲುಗಳು, ಈ ರೀತಿಯ ಬಿಲ್ಲುಗಳು 8 ಲಕ್ಷ 10 ಲಕ್ಷ ಹೀಗೆ ಬಿಲ್ ಆದ್ರೆ ಸಾಮಾನ್ಯ ಅದನ್ನು ಭರಿಸುವುದಾದ್ರೂ ಹೇಗೆ ಅಂತ ಅನ್ನುವಂಥದ್ದು ಒಂದು. ಸರ್ಕಾರದ ಮಟ್ಟದಲ್ಲಿ ನಂಗೆ ಗೊತ್ತಿಲ್ಲ, ಅವರು ಶಿಕ್ಷಕರಾಗಿದ್ದ ಅವರಿಗೆ ಒಂದು ವಿಶ್ವಾಸ ಬಂತು ಆಸ್ಪತ್ರೆಯಲ್ಲಿ, ಅವರು ಆ ಆಸ್ಪತ್ರೆಗೆ ಹೋಗಿದ್ದಾರೆ, ಖಾಸಗಿ ಆಸ್ಪತ್ರೆ. ಆಕ್ಚುಲಿ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇರ್ತಿದ್ರೆ ಇಷ್ಟೆಲ್ಲ ಅವರು ದುಡ್ಡನ್ನ ಕಟ್ಟಬೇಕು ಅಂತ ಒಂದು ಪ್ರಮೇಯಗಳು ಬರ್ತಿರ್ಲಿಲ್ಲ. ಒಂದು. ಇನ್ನೊಂದು ಏನಂತೇಳಿ ನೀವು ಹೇಳ್ತಾ ಇರುವಂತದ್ದು, ಒಬ್ಬ ಪೇಷಂಟ್, ಕೋವಿಡ್ ಪೇಷಂಟ್ ಆಸ್ಪತ್ರೆಯಲ್ಲಿ ಒಬ್ಬನನ್ನೇ ಅವನನ್ನು ಒಳಗೆ ಬಿಡುವಂಥದ್ದು ಅದು ಸಮಂಜಸ ಅಲ್ಲ. ಯಾರಾದ್ರೂ ಒಬ್ಬರಿಗೆ ಅಲ್ಲಿ ಅವಕಾಶ ಕೊಡಬೇಕು ಅಂತ ಅನ್ನುವಂಥದ್ದು ಅಲ್ವೇ? ಅಂದ್ರೆ ವೈದ್ಯಕೀಯ ಪ್ರಪಂಚ ಒಂದು ಏನು ಹೇಳ್ತದೆ, ಇವತ್ತು ಒಬ್ಬ ಯಾರು ಕೂಡ ಆತನ ಅಲ್ಲಿ ಇದ್ರೆ ಅವನಿಗೂ ಕೂಡ ಕೋವಿಡ್ ಬರುವಂತ ಸಾಧ್ಯತೆ ಇದೆ, ಹಾಗಾಗಿ ರಕ್ಷಣೆ ಮಾಡ್ಕೊಳ್ಬೇಕು. ಹಾಗಾಗಿ ಅವರು ಕೂಡ ಹೋಗುದಿದ್ರು ಕೂಡ PPE ಕಿಟ್ ಹಾಕಿಕೊಂಡೇ ಅವರು ಹೋಗ್ತಾರೆ ಅಂತ ಅನ್ನುವಂಥದ್ದು. ಸೊ ಈ ಎರಡು ಅಂಶಗಳನ್ನ ನೀವು ಮುಂದೆ ಇಟ್ಟಿದ್ದೀರಿ ರಾಜೇಶ್, ಧನ್ಯವಾದಗಳು. ಬಹುಶಃ ಇದ್ರ ಬಗೆಗೆ ವೈದ್ಯಕೀಯ ಪ್ರಪಂಚ ಅಂದ್ರೆ ಇದ್ರ ಬಗ್ಗೆ ಸ್ಪಷ್ಟನೆ ನೀಡಬೇಕು, ಇದು ಆಗ್ಬಹುದೇ ಇಲ್ವ ಅಂತ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ನೀವು ಹೇಳುವ ಹಾಗೆ ಮಾನಸಿಕವಾದಂತ ಒತ್ತಡಗಳಿಂದಲೇ ಸಾವಿಗೀಡಾಗಿರುವಂತ ಸಂಖ್ಯೆ ಹೆಚ್ಚಿದ್ದಾರೆ ಅಂತ ಅನ್ನುವಂಥದ್ದು. ಎಸ್, ನೀವು ಹೇಳುವಂತ ಆ ಪಾಯಿಂಟಿಗೆ ನಾನು ಇಲ್ಲಿ ಬರ್ತಾ ಇದ್ದೇನೆ. ನೀವೇನು ಹೇಳ್ತಾ ಇದ್ದೀರಿ ಅದಕ್ಕೆ ನಾನು ಬರ್ತಾ ಇದ್ದೇನೆ. ಈ ಏನು ಖಾಸಗಿ ಆಸ್ಪತ್ರೆಗಳಂದ್ರೆ ಆಸ್ಪತ್ರೆಗಳಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಯಾರು ಕೂಡ ಹತ್ತಿರ ಬರುವುದಿಲ್ಲ, ಯಾರು ಕೂಡ ಹತ್ತಿರ ಬರುವುದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಬಹಳ ಕಷ್ಟಗಳಾಗ್ತದೆ ಅಂತ ಅನ್ನುವಂಥದ್ದು. ಓಕೆ, ಈಗ ನಮ್ಮ ಜೊತೆಗೆ ಹಿರಿಯ ವಕೀಲರು ದಿನೇಶ್ ಹೆಗ್ಡೆ ಉಳೆಪಾಡಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್. ಇದು KPME ಆಕ್ಟ್, ಇವತ್ತು ಅದರ KPME ಆಕ್ಟ್ ಬಗೆಗೆ ಇದು ಬಹಳಷ್ಟು ಅಂತ ಕೇಸುಗಳೆಲ್ಲ ಆಗ್ತಾ ಇರುವಂತದ್ದು. ಬಹುಶಃ ತಾವು ಕೂಡ ಅಂತ ಕೇಸುಗಳನ್ನೆಲ್ಲ ಈಗ ನಡೆಸ್ತಾ ಇದ್ದೀರಿ. ಈ ಆಸ್ಪತ್ರೆಗಳು ಮತ್ತು ರೋಗಿಗಳ ಸಂಬಂಧಿಕರ ಘರ್ಷಣೆ ಏನಿದೆ ಅದು ಇತ್ತೀಚಿನ ದಿನಗಳಲ್ಲಿ ಬಹಳ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನುವಂಥದ್ದು. ಏನ್ ಹೇಳ್ತೀರಿ, ಕಾರಣಗಳೇನು? ಇದಕ್ಕೆ ಇದನ್ನು ಹಲವಾರು ಆಯಾಮಗಳಿಂದ ನಾವು ನೋಡ್ಕೊಳ್ಬೇಕಾಗತ್ತೆ. ಒಂದು ಕೇಳಿಸ್ತದಲ್ಲ, ಹಲವಾರು ಆಯಾಮಗಳಲ್ಲಿ ಒಂದು ಸರ್ಕಾರದ ಕಾನೂನು. ಸರ್ಕಾರದ ಕಾನೂನು ಏನಂದ್ರೆ, ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇದೆ. ಆರೋಗ್ಯ ರಕ್ಷಣೆ ಸಾಂವಿಧಾನಿಕವಾಗಿ ಸರ್ಕಾರದ ಜವಾಬ್ದಾರಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ತನ್ನ ಜವಾಬ್ದಾರಿಯನ್ನ ನಿರ್ವಹಿಸ್ಲಿಕ್ಕಾಗಿ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಕಾನೂನಿನ ಒಂದು ರೂಪಿಸಿ, ಯಾರು ಕೋವಿಡ್ ಪೇಷಂಟ್ ಇದ್ದಾರೋ ಅವರನ್ನ ಕೋವಿಡ್ ಟ್ರೀಟ್ಮೆಂಟ್ ಮಾಡೋ ಸಂದರ್ಭದಲ್ಲಿ ಹಣವನ್ನು ಫಿಕ್ಸ್ ಮಾಡಿ ತಾವು ಕೊಡ್ತೇವೆ ಅಂತ ಜವಾಬ್ದಾರಿ ವಹಿಸ್ಕೊಳ್ತಾರೆ. ಇದು ಒಂದಾದ್ರೆ, ಅಲ್ಲೂ ಕೂಡ ಹಲವಾರು ತೊಂದರೆಗಳು, ಅಡ್ಡಿ ಆತಂಕಗಳಿವೆ. ಅಲ್ಲಿ ಒಂದು ಕಂಡೀಷನ್ ಹಾಕಿದೆ ಅಂದ್ರೆ, ಕೋವಿಡ್ ಪೇಷಂಟ್ ವೆಂಟಿಲೇಟರ್ಗೆ ಹೋದ್ರೆ ಹಣ ಕೊಡ್ತೇವೆ. ಕೇಳುತ್ತೆ ನಮ್ಮ ವಾಯ್ಸು? ಕೇಳ್ತಾ ಇದೆ. ಕೋವಿಡ್ ಪೇಷಂಟ್ ವೆಂಟಿಲೇಟರ್ಗೆ ಹೋದ್ರೆ ಹಣ ಕೊಡ್ತೇವೆ. ಹಾಗಿದ್ರೆ ಕೋವಿಡ್ ಪೇಷಂಟ್ ಇತ್ತೀಚೆಗೆ ಏನಾಯ್ತು ಅಂದ್ರೆ, ಒಂದು ಪ್ರಕರಣದಲ್ಲಿ ಕೋವಿಡ್ ಪೇಷಂಟ್ ಆಗಿ ಅಡ್ಮಿಟ್ ಆಗಿದ್ದಾರೆ. ಅಡ್ಮಿಟ್ ಆಗಿ 1-2 ದಿವಸದ ನಂತರ ಆ ಕೋವಿಡ್ ನೆಗೆಟಿವ್ ಅಂತ ಬಂತು. ಆ ಕೋವಿಡ್ ನೆಗೆಟಿವ್ ಅಂತ ಬಂದ ಮೇಲೆ ಕೂಡ ಆತನ ಕಾಂಪ್ಲಿಕೇಶನ್ಸ್ಗಳು ಅಥವಾ ಆ ಕಾಯಿಲೆಯ ಉಲ್ಬಣತೆ ಏನಿದೆ ತೀವ್ರ ಆಗ್ತಾ ಹೋಗಿ ಆತನ ಶ್ವಾಸಕೋಶಕ್ಕೆ ಸಂಬಂಧಪಟ್ಟು ಅವನು ವೆಂಟಿಲೇಟರ್ಗೆ ಹೋಗುವಂತ ಪರಿಸ್ಥಿತಿ ಬಂತು. ವೆಂಟಿಲೇಟರ್ಗೆ ಹೋದ ಮೇಲೆ ಆತ ಮತ್ತೆ ಮರಣ ಹೊಂದಿದ. ಒಟ್ಟು ಬಿಲ್ಲು 6 ಲಕ್ಷ. ಈ ಸಂದರ್ಭ ಸರ್ಕಾರದ ನೀತಿ ಏನಿದೆ,
ಅಥವಾ ನಿಯಮಾವಳಿ ಪ್ರಕಾರ ಇವರಿಗೆ ಬಿಲ್ ಬರಲ್ಲ, ಅದು ಪಾರ್ಟಿಗೆ ಕೊಡ್ಬೇಕು. ಎರಡನೇದಾಗಿ ಇತ್ತೀಚಿನ ನೀವು ಪ್ರಕರಣಗಳನ್ನ ನೋಡಿದಾಗ ಗರ್ಭಿಣಿಯರ ವಿಚಾರ ಬಂದಾಗ ಬಹಳಷ್ಟು ನಾವು ಆಸ್ಪತ್ರೆಗಳು ಏನಂದ್ರೆ ಗರ್ಭಿಣಿಯರಿಗೆ ಕೋವಿಡ್ ಬಂದ್ರೆ ಅಲ್ಲಿ ಸಣ್ಣ ಕಾಂಪ್ಲಿಕೇಶನ್ ಇದೆ. ಏನಂದ್ರೆ ಅವರನ್ನ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಒಂದು ವೇಳೆ ಆಕೆಯ ಉಲ್ಬಣತೆ ಜಾಸ್ತಿ ಆದ್ರೆ ಆಕೆಯ ಕುಟುಂಬದವರು ಏನ್ ಮಾಡ್ತಾರೆ ಅಂದ್ರೆ ಒಂದು ರೀತಿ ಭಾವನಾತ್ಮಕವಾಗಿ ವರ್ತಿಸ್ತಾರೆ. ಈ ಭಾವನಾತ್ಮಕ ವರ್ತಿಸ್ತಾರೆ. ಇನ್ನೊಂದು ಕಡೆ ಆ ಗರ್ಭಿಣಿಗೆ ಕೂಡ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ತೊಂದರೆ ಆದಾಗ ಗರ್ಭಿಣಿಯ ಸಾವು ಅಥವಾ ಮಗುವಿನ ಸಾವು ಉಂಟಾಗುವ ಸಂದರ್ಭ ಇರುತ್ತೆ. ಇದನ್ನು ತಪ್ಪಿಸ್ಲಿಕ್ಕೆ ಈ ಆಸ್ಪತ್ರೆಗಳು ಏನ್ ಮಾಡ್ತವೆ ಅಂದ್ರೆ ಈ ಸರ್ಕಾರದ ಕಾಯ್ದೆ ಪ್ರಕಾರ ಯಾರೇ ಕೋವಿಡ್ನವರು ಬಂದ್ರೆ ಅವರನ್ನು ಅಡ್ಮಿಷನ್ ಮಾಡ್ಕೊಳ್ಬೇಕು. ಸರಿ, ಗರ್ಭಿಣಿಯೊಬ್ಬಳು ಬಂದಾಗ ಆಸ್ಪತ್ರೆ ಅಡ್ಮಿಷನ್ ಮಾಡ್ತದೆ. ಇನ್ನೊಂದು ಅವರು ಕಿತಾಪತಿ ಶುರು ಮಾಡ್ತಾರೆ. ಏನಂತ ಹೇಳಿದ್ರೆ ಒಳಗಡೆ ಅವರು ಒಂದು ವಾತಾವರಣ ಸೃಷ್ಟಿ ಮಾಡ್ತಾರೆ ಗರ್ಭಿಣಿ ಸಹಿತ ಮನೆಯವರಿಗೆ. ನೋಡಿ, ನಿಮ್ಮ ಬಹಳಷ್ಟು ಕಾಂಪ್ಲಿಕೇಶನ್ ಇದೆ, ಇವಳು ಬದುಕುವುದು ಸಾಧ್ಯ ಇಲ್ಲ, ಅವಳನ್ನ ಇಲ್ಲಿ ICU ಸೆಕ್ಷನ್ ಇಲ್ಲ ಮತ್ತೆ ವೆಂಟಿಲೇಟರ್ ಇಲ್ಲ ಅಂತ ಹೇಳ್ಕೊಂಡು ಅಲ್ಲಿಂದ ಒಂದು ಶಿಫ್ಟ್ ಮಾಡ್ಲಿಕ್ಕೆ ನೋಡ್ತಾರೆ. ಸಾಮಾನ್ಯವಾಗಿ ಪೇಷಂಟ್ ನ ಪಾರ್ಟಿಯವರು ಏನ್ ಮಾಡ್ತಾರೆ, ಅದನ್ನ ತಿಳ್ಕೊಂಡು ಸತ್ಯ ಅಂತ ತಿಳ್ಕೊಂಡು ಅಲ್ಲಿಂದ ಇಲ್ಲಿ ಏನು ಇಲ್ಲ, ಇನ್ನು ನಾವು ಏನ್ ಮಾಡ್ಬೇಕು, ಇದನ್ನ ಬದುಕಿಸ್ಲಿಕ್ಕಾಗಿ ಬೇರೆ ಹಾಸ್ಪಿಟಲ್ಗೆ ಓಡ್ತಾರೆ. ಈಗ ಹಾಸ್ಪಿಟಲ್ಗೆ ಓಡಿ ನಂತರ ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲೂ ಕೂಡ ನಮ್ಮ ತಿರಸ್ಕಾರವಾದದ್ದು ಇದೆ. ಹಲೋ, ಕೇಳ್ತದೆ. ಇದು ಒಂದು ರೀತಿಯದ್ದು ವಾತಾವರಣ. ಸರಿ, ಇಲ್ಲಿ ಇದು ಕೂಡ ಯಾಕಂದ್ರೆ ಇಲ್ಲಿ ಕೂಡ ಏನಾಗುತ್ತೆ ಅಂದ್ರೆ ಖಾಲಿ ಕೋವಿಡ್ಗೆ ಅಂತ ಬಂದಾಗ ಅವರಿಗೆ ಹಣ ಸಿಗೋದಿಲ್ಲ ಒಂದು, ಆದ್ರೆ ವೆಂಟಿಲೇಟರ್ಗೆ ಹೋದಾಗ ಹಣ ಸಿಗುತ್ತೆ ಗರ್ಭಿಣಿ ವಿಚಾರದ ಬಂದಾಗ ಕೂಡ. ಆದ್ರೆ ಈ ರೀತಿ ಒಬ್ಬ ಗರ್ಭಿಣಿಯನ್ನ ಕೂಡ ಸಾಧಾರಣ ಈಗ ನಮ್ಮ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾರು ಅಥವಾ ಇತರವರು ಧೈರ್ಯವಂತವರು ಹೇಳುವ ಹಾಗೆ ಸಾಧಾರಣವಾಗಿ ಟ್ರೀಟ್ಮೆಂಟ್ ಕೂಡ ಅವರನ್ನ ಒಳ್ಳೆ ರೀತಿಯಲ್ಲಿ ಧೈರ್ಯಪಡಿಸಿ ಅವರನ್ನು ಗುಣಪಡಿಸುವಂತ ಒಂದು ಮುತುವರ್ಜಿಗೆ ಡಾಕ್ಟರ್ಗಳು ಹೋಗ್ತಾ ಇಲ್ಲ. ಇದು ಇನ್ನೊಂದು ಆರೋಪಗಳು. ಒಟ್ಟು ಇಲ್ಲಿ ಸರ್ಕಾರದ ಜವಾಬ್ದಾರಿ ಏನಂದ್ರೆ ಅಥವಾ DC-ಗೆ ಈ ಒಂದು ಮನವಿ ಮಾಡಿದಾಗ DC ಅವರು ಏನ್ ಮಾಡ್ತಾರಂದ್ರೆ ಅವರೊಂದು ಹುದ್ದೆಯನ್ನು ಉಳಿಸ್ಕೊಳ್ಳಿಕ್ಕೆ ನೋಡ್ತಾರೆ. ಅವರಿಗೆ ಈ ಆಸ್ಪತ್ರೆಗಳ ಜೊತೆ ಸಂಘರ್ಷ ಮಾಡ್ಲಿಕ್ಕೆ ಅವರಿಗೆ ಮನಸ್ಸಿಲ್ಲ. ಯಾಕಂದ್ರೆ ಅವರಿಗೆ ಒಂದು ಅವರ ಹುದ್ದೆ ಮುಖ್ಯ ಆಗಿರ್ತದೆ, ಇನ್ನೊಂದು ಕಡೆ ಆಸ್ಪತ್ರೆಯ ಜೊತೆ ಏನಾದ್ರೂ ಕ್ರಮ ಕೈಗೊಳ್ಳಿಕ್ಕೆ ಅವರಿಗೆ ಅಧಿಕಾರ ಇದ್ರೂ ಕೂಡ ಆಸ್ಪತ್ರೆಯನ್ನು ಎದುರು ಹಾಕೊಳ್ಳಿಕ್ಕೆ ಅವರಿಗೆ ಧೈರ್ಯ ಇರೋದಿಲ್ಲ. ಹಾಗಾಗಿ ಇಲ್ಲಿ ಒಟ್ಟು ಇದರಲ್ಲಿ ಏನಾಗುತ್ತೆ, ಸಮಸ್ಯೆಗೊಳಗಾಗುವ ಅಥವಾ ಚಿಂತೆಗೊಳಗಾಗುವರು ಸಾಮಾನ್ಯ ನಾಗರಿಕರು. ಸಂದರ್ಭದಲ್ಲಿ ನಿಜವಾಗಿ ನಾನು ಒಬ್ಬ ನಾಗರಿಕನಾಗಿ ನಾನು ನಿರೀಕ್ಷೆ ಮಾಡುವುದೇನಂದ್ರೆ ಆಸ್ಪತ್ರೆಗಳು ಸೇವಾ ಮನೋಭಾವನೆಯನ್ನು ಹೆಚ್ಚಿಸಿಕೊಳ್ಬೇಕು ಹೊರತು ಬಿಸ್ನೆಸ್ ಅನ್ನಲ್ಲ. ಈಗ ನಾವು ಎಲ್ಲರೂ ಕೂಡ ಫೇಸ್ಬುಕ್ ಅಲ್ಲಿ ನೋಡ್ತೇವೆ, ಏನಂದ್ರೆ ಹೇಳಿ ಡಾಕ್ಟರ್ಗಳು ಹಗಲು ರಾತ್ರಿ ದುಡಿತಾರೆ, ಹಾಗೆ ಹೀಗೆ PP ಕಿಟ್ ಹಾಕೊಂಡು ದುಡಿತಾರೆ ಅಂತೆಲ್ಲ ಹೇಳ್ತಾರೆ. ಆದ್ರೆ ಯಾವ ಆಸ್ಪತ್ರೆ ಒಂದು ಹಣ ಸೇವಾ ಮನೋಭಾವದಲ್ಲಿ ಕೆಲಸ ಮಾಡ್ತದಂತ ನೀವು ಚೆಕ್ ಮಾಡಿದ್ರೆ ಒಬ್ರು ಮಾಡಲ್ಲ. ಸರ್ಕಾರ ನಿಗದಿಪಡಿಸಿದಂತಹ ಏನು 10,000 ಇದೆ ದಿನಕ್ಕೆ, ಅದು ಕೂಡ ಲಾಭದಾಯಕ ಹೋಗ್ತದೆ. ಸೊ ಇವೆಲ್ಲ ಕಾರಣಗಳಿಂದಾಗಿ ಅಂದ್ರೆ ಒಬ್ಬ ಇಲ್ಲಿ ಹಣ ಇಲ್ಲದವ ಕೊನೆಗೆ ಸಂಘರ್ಷಕ್ಕೆ ಇಳಿಬೇಕಾದಂತ ಒಂದು ಪರಿಸ್ಥಿತಿಯಲ್ಲಿ ಉದ್ಭವಿಸ್ತದೆ ಅಂತ ಅನ್ನುವಂಥದ್ದು. ಎಸ್, ಅಲ್ಲಿ ಬಹುಶಃ ಅವರ ಕರೆ ಕಟ್ಟಾಗಿದೆ. ದಿನೇಶ್ ಹೆಗ್ಡೆ ಉಳೆಪಾಡಿ ಅವರು ಈ ಘಟನೆಗಳ ಬಗ್ಗೆ ಅಂದ್ರೆ ಒಂದು ಆಕ್ಟ್ ಕೂಡ ಈಗ ಕೋವಿಡ್ ಸಂದರ್ಭದಲ್ಲಿ ಅದು ಬಂದಿದೆ. ಅದರ ಪ್ರಕಾರ ಏನಂತ ಹೇಳಿದ್ರೆ ನೋಡಿ, ಇಲ್ಲಿ ಒಂದು ಇಂಥ ಸತ್ಯ ಘಟನೆಗಳ ಇರಬಹುದು. ಅಂದ್ರೆ ವೈದ್ಯಕೀಯ ಒಂದು ಆಸ್ಪತ್ರೆಗಳ ಒಂದು ಧನದಾಹಿ ಅಥವಾ ಲಾಭಕೋರತನದ ಒಂದು ನೀತಿಗಳನ್ನು ಹೀಗೆ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಬಹಳ ವೈದ್ಯ ಪ್ರಾಮಾಣಿಕವಾಗಿದ್ದುಕೊಂಡು ಮದ್ದು ಕೊಟ್ಟರು ಕೆಲವೊಮ್ಮೆ ಪರಿಸ್ಥಿತಿಗಳು ಹೇಳಲಿಕ್ಕಾಗುವುದಿಲ್ಲ. ರೋಗಿ ಆ ಮಟ್ಟಕ್ಕೆ ಬಂದಿರ್ತಾರೆ, ಅವರ ಸಾವು ಸಹಜವೂ ಕೂಡ ಆಗಿರ್ತದೆ. ಆದರೆ ಜನ ಅದನ್ನು ನಂಬಿಕೊಳ್ಳಿಕ್ಕೆ ಹೋಗುವುದಿಲ್ಲ. ಎಲ್ಲೋ ಇಂಥ ಸಂಶಯಗಳು, ಈ ರೀತಿಯಾದಂಥ ಘಟನೆಗಳು ನಡೆದಾಗ ಈ ಸಂಶಯಗಳು ಅಲ್ಲಿಯೂ ಕೂಡ ಮೆತ್ತುಕೊಂಡು ಒಬ್ಬ
ಬಹಳ ಒಂದು ಅದು ನಾನು ಆಗ್ಲೇ ಹೇಳಿದೆ, ಅದ್ರ ಎರಡು ರೀತಿಯಾದಂಥ ಒಂದು ಇದು. ಒಂದು ಕಡೆಯಲ್ಲಿ ವೈದ್ಯೋ ನಾರಾಯಣ ಹರಿ ಬಹಳ ಒಂದು ಮನಸ್ಸಿಟ್ಟುಕೊಂಡು ಆ ಒಂದು ತನ್ನ ಜೀವವನ್ನು ತ್ಯಾಗ ಮಾಡುವಂಥ ರೀತಿಯಲ್ಲಿ ಸೇವೆ ಮಾಡ್ತಿರುವಂಥ ವೈದ್ಯರುಗಳು, ಮತ್ತೊಂದು ಕಡೆಯಲ್ಲಿ ಧನದಾಹಿ ಆದಂಥ ಒಂದು ಮನೋಪ್ರವೃತ್ತಿಗಳು. ಈ ಎರಡರ ಕಾರಣದಿಂದಾಗಿ ಇವತ್ತು ಬಹಳಷ್ಟು ಗೊಂದಲಕ್ಕೀಡಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂತಹ ಭೋಜೇಗೌಡ ಅವರು ನೇರ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಬಹುಶಃ ತಮಗೆ ಬಹಳಷ್ಟು ಕರೆಗಳು ಬರ್ತಾ ಇರಬಹುದು ಸರ್. ಇವತ್ತು ಕೋವಿಡ್ ಸಂಬಂಧಪಟ್ಟ ಹಾಗೆ ಸಾವಿಗೀಡಾಗುವುದು, ಆಸ್ಪತ್ರೆಗಳ ಬಿಲ್ಲುಗಳು, ಇದನ್ನು ಪಾವತಿಸಲಿಕ್ಕೆ ಸಾಧ್ಯ ಆಗದೇ ಇರುವಂತ ಪರಿಸ್ಥಿತಿಗಳು. ಬಹುಶಃ ಮಂಗಳೂರಿನಿಂದ ಒಂದು ಘಟನೆಗೆ ತಾವು ಸ್ಪಂದಿಸಿದಿರಂತ ತಿಳ್ಕೊಳ್ತಾ ಇದ್ದೀನಿ ಸರ್. ಏನ್ ಹೇಳ್ತೀರಿ ಸರ್ ಈ ಬಗ್ಗೆ? ಸರ್, ಒಂದು ಏನಾಗಿದೆ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಸರ್ಕಾರ ಫಸ್ಟ್ ಒಂದು ಸ್ಟ್ಯಾಂಡಿಗೆ ಬರ್ಬೇಕು. ನೋಡಿ, ಕೋವಿಡ್ ಅಲ್ಲಿ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ನಮಗೆ 60% ಬೆಡ್ ಕೊಡ್ಬೇಕು ಅಂತ ಹೇಳಿದ್ಮೇಲೆ ಅಟ್ ಎನಿ ಕಾಸ್ಟ್ ಅವರು 60% ಬೆಡ್ ಸರ್ಕಾರ ವಶಕ್ಕೆ ಪಡ್ಕೋಬೇಕು. ವಶಕ್ಕೆ ಪಡ್ಕೊಂಡು ನಂತರ ಇದನ್ನ ಹೆಲ್ತ್ ಎಮರ್ಜೆನ್ಸಿ ಸರ್ ಇದು. ಇವಾಗ ಅವ್ರು ಏನ್ ಮಾಡ್ತಾರೆ, ಪ್ರೈವೇಟ್ ಹಾಸ್ಪಿಟಲ್ ಅವರು ಯಾವ 60% ನೀವು ತಗೊಂಡ್ರೆ ಆಗ ನಿಮ್ಮ ಕ್ಯಾಂಡಿಡೇಟ್ಗಳನ್ನ ಅಲ್ಲಿ ನೀವು ಅಡ್ಮಿಟ್ ಮಾಡಿದ್ರೆ ಬಿಲ್ ಕಡಿಮೆ ಆಗ್ತದೆ. ಈಗ ರಿಯಂಬರ್ಸ್ಮೆಂಟ್ ಕೊಡೋದಾದ್ರೂ ಸರ್ಕಾರಿ ನೌಕರರಿಗೆ ಬೆಡ್ ಚಾರ್ಜ್ 25 ಲಕ್ಷ ಅದು ಇದೆಲ್ಲ ಕೊಡ್ತಾರಾ? ಯಾವ ಕಾರಣಕ್ಕೂ ಕೊಡಲ್ಲ. ಹಾಗಾಗಿ ಈಗ ನೋಡಿ, ಎಕ್ಸ್ಪ್ಲೈಟ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ಪ್ರೈವೇಟ್ ಹಾಸ್ಪಿಟಲ್ ಇಂದ. ಹೌದು, ಸಿಕ್ಕಾಪಟ್ಟೆ ಎಕ್ಸ್ಪ್ಲೈಟ್ ಆಗ್ತದೆ. ಬಡವರು ಎಲ್ಲಿಂದ ಕೊಡ್ತಾರೆ? ನೋಡಿ, ಮೊನ್ನೆ ಒಂದು ಇನ್ಸಿಡೆಂಟ್, ಬೇಬಿ ನಾಯ್ಕ್ ಅಂತ ಹೇಳಿ ಇದರಲ್ಲಿ ಎಜೆ ಶೆಟ್ಟರ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರು. ಅವರು ಟ್ರೀಟ್ಮೆಂಟ್ ಎಲ್ಲ ಆಯ್ತು. ಪಾಪ ಅವರಿಗೆ 7 ಲಕ್ಷ ಚಿಲ್ಲರೆ 5 ಲಕ್ಷ ಚಿಲ್ಲರೆ ಕಟ್ಟಿದ್ದಾರೆ. ಇನ್ನು 3 ಲಕ್ಷ ಕಟ್ಟು ಇನ್ನೂ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. DC ಅವರಿಗೆ ಫೋನ್ ಮಾಡಿದೆ, ಇದು ದಯವಿಟ್ಟು ನಿಮ್ಮ ಈ ಪೇಷಂಟ್ ನ ನೀವು ಆಯುಷ್ಮಾನ್ ಇದ್ರೊಳಗೆ ಕನ್ಸಿಡರ್ ಮಾಡಿ ಅವ್ರ ಬಿಲ್ ನ ವೇವ್ ಮಾಡ್ಬೇಕು ಅಂತ ಹೇಳಿದೆ. ಆಗ DC ಅವ್ರ ಪಾಪ ಮನ್ಸು ಮಾಡಿ ಏನೋ ಮಾಡಿ ಆ ಬಿಲ್ ನ ಆಯುಷ್ಮಾನ್ ಅಲ್ಲಿ ತಂದು ಅವ್ರಿಗೆ 5 ಲಕ್ಷ ಬಚಾವ್ ಮಾಡಿದ್ರು. ಇದು ಒಂದ್ಸರಿ ನಂದೇನ್ ಅಭಿಪ್ರಾಯ ಇದೆ ಅಂದ್ರೆ, ಯಾರಾದ್ರೂ ಹಾಸ್ಪಿಟ್ಲಿಗೆ ಇಮಿಡಿಯೇಟ್ ಆಗಿ ನಾನ್ ಜೀವ ಉಳಿಸ್ಕೋಬೇಕು ಅಂತ ಪ್ರೈವೇಟ್ ಹಾಸ್ಪಿಟ್ಲ್ ಎಲ್ಲ ಕಡೆ ಹೋಗಿ ಅಡ್ಮಿಟ್ ಆಗ್ತೀನಿ. ಅಡ್ಮಿಟ್ ಆಗಿದ ತಕ್ಷಣ ನೀವು ಅವರು ನಮಗೆ ಗೌರ್ಮೆಂಟ್ ಇಂದ ಸರ್ಟಿಫಿಕೇಟ್ ತಗೊಂಡೋಗಿಲ್ಲ, DS ಇಂದ ಸೈನ್ ಮಾಡ್ಕೊಂಡು ಹೋಗಿಲ್ಲ, ಆ ಕಾನೂನೆಲ್ಲ ಆದ್ಮೇಲೆ ತಗೊಳ್ರಿ. ನನಗ್ ಜೀವ ಉಳಿಸ್ಕೊಳಕ್ ನಾನು ಓಡೋಗಿ ಅಡ್ಮಿಟ್ ಆಗ್ತೀನಿ. ಅಡ್ಮಿಟ್ ಆದಾಗ ನೀವು ಯಾರು ಅಡ್ಮಿಟ್ ಅವರು ಆರ್ಥಿಕವಾಗಿ BPL ಕಾರ್ಡ್ ಇದೆಯಾ, APL ಕಾರ್ಡ್ ಇದೆಯಾ, ಏನಿದೆ ನೋಡಿ, ಅವ್ರನ್ನೆಲ್ಲ ಆಧಾರ್ ಕಾರ್ಡ್ ತಗೊಂಡು ಅವ್ರನ್ನ ನೀವು ಅದಕ್ಕೆ ಇದರಲ್ಲಿ ಆಯುಷ್ಮಾನ್ ನಲ್ಲಿ ಗೌರ್ಮೆಂಟ್ ಇದ್ರೊಳಗಡೆ ಸೇರಿಸಿ. ಇದು BBMP ಅಲ್ಲಿ ಆಗ್ತಾ ಇಲ್ವಾ ಬೆಂಗಳೂರಲ್ಲಿ? ಇದು ಏಕ ಆಗ್ಬೇಕು ಅಂದ್ರೆ ಫಸ್ಟ್ ನೀವು ಪ್ರೈವೇಟ್ ಹಾಸ್ಪಿಟಲ್ ಬೆಡ್ಗಳು ನಿಮ್ ಕಂಟ್ರೋಲ್ ಇದ್ದು ಇವೆಲ್ಲ ಗೌರ್ಮೆಂಟ್ ಕಂಟ್ರೋಲ್ ಅಲ್ಲಿ ಇದೆ ಅಂತ ಡಿಸ್ಪ್ಲೇ ಆಗ್ಬೇಕು ನರ್ಸಿಂಗ್ ಹೋಮ್ ಮುಂದೆ. ಡಿಸ್ಪ್ಲೇ ಇದುವರೆಗೂ ಒಂದು ನರ್ಸಿಂಗ್ ಹೋಮ್ ಮುಂದೆ ಡಿಸ್ಪ್ಲೇ ಮಾಡಿಲ್ಲ. ಇದು ದೊಡ್ಡ ಬಿಸ್ನೆಸ್ ಆಗಿದೆ ಕೋವಿಡ್ ಲೆಕ್ಕಾಚಾರದಲ್ಲಿ. ಹಾಗಾಗಿ ನೋಡಿ, 35-30 ರೂಪಾಯಿ ಬೆಡ್ ಚಾರ್ಜ್ ಮಾಡ್ತಾರೆ. ಗೌರ್ಮೆಂಟ್ ನೀವು ನಿಮಗೆ ಕೊಡ್ಬೇಕಾಗಿರ್ತಕ್ಕಂಥದ್ದು 2,000. ಆ 35,000 ಇಂಟು 10 ಆದ್ರೆ 3.5 ಲಕ್ಷ ಅಲ್ಲೇ ಆಯ್ತಲ್ಲ ಸರ್. ಈಗ ಎಲ್ಲಿಂದ ಬಡವ ಕಟ್ತಾನೆ ಹೇಳಿ? ಸರಿ, ಈಗ ದರೋಡೆ ನೋಡಿ, ನಾನು ಖಾಸಗಿ ನರ್ಸಿಂಗ್ ಹೋಮ್ ಕಟ್ಟಿದವ್ರ ಬಗ್ಗೆ ನನ್ಗೆ ಅವ್ರ ಬಗ್ಗೆ ಬಹಳ ಒಳ್ಳೆ ಅಭಿಪ್ರಾಯ ಇದೆ. ಆದ್ರೆ ಇಂತ ಒಂದು ಹೆಲ್ತ್ ಎಮರ್ಜೆನ್ಸಿ ಟೈಮಲ್ಲಿ ಬಡವರು, ಬೇರೆಯವರು, ನಿರ್ಗತಿಕರು ಯಾರಿದ್ದಾರೆ ಅವ್ರ ಹೆಲ್ತ್ ಉಳಿಸತಕ್ಕಂತ ವಿಚಾರದಲ್ಲಿ ಅವರು ಲಾಸ್ ಆಗದಂಗೆ ಸರ್ಕಾರದಿಂದ ಏನ್ ಪಡ್ಕೋಬೇಕು ಅದು ಪಡ್ಕೋಬೇಕಾಗ್ತದೆ. ಸರ್, ಈಗ ಇದರಲ್ಲಿ ನಿರ್ದಾಕ್ಷಿಣ್ಯವಾಗಿ ಪ್ರೈವೇಟ್ ಹಾಸ್ಪಿಟಲ್ಗಳನ್ನ ಯಾರೇ ಇರ್ಬೋದು, ಎಷ್ಟೇ ಪ್ರಭಾವಿಯಾಗಿದ್ರು ಕೂಡ 60% ಅವ್ರ ವಶಕ್ಕೆ ತಗೋಬೇಕು. ಸರ್, ಈಗ ಮಂಗಳೂರಿನ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಬ್ರು ಕರೆ ಮಾಡಿದ್ರು, ಶಿಕ್ಷಕರೊಬ್ರು, ಅವರೇನೋ 8 ಲಕ್ಷ ಬಿಲ್ ಆಗಿತ್ತಂತೆ. ಆದ್ರೆ ಅಲ್ಲಿ ಏನಾದ್ರು ಆಯುಷ್ಮಾನ್ ಸಿಗುವ ಸಾಧ್ಯತೆ ಇದೆ ಸರ್ ಅವರಿಗೆ? ಅವ್ರಿಗೆ ಅದನ್ನೇ DC ಅವರಿಗೆ ಟ್ರೈ ಮಾಡ್ತಾ ಇದೀನಿ. ಒಂದು ಆಯುಷ್ಮಾನ್ ನಿನ್ನೆ ಕೊಟ್ಟಿದ್ದಾರೆ ಪಾಪ, ಯಾರು ಬೇಬಿ ನಾಯ್ಕ್ ಅಂತ ಹೇಳಿದ್ನಲ್ಲ, ಅದನ್ನೇ ನಾನು ಹೇಳಿದ್ದು. ಒಂದ್ಸರಿ ಅವರು ಅಡ್ಮಿಟ್ ಆದ್ಮೇಲೆ ಒಂದ್ಸರಿ ನಾನು ಹೆಲ್ತ್ ಎಮರ್ಜೆನ್ಸಿ ನಾನು ಓಡೋಗಿ ಅಡ್ಮಿಟ್ ಆಗ್ತೀನಿ. ನನ್ನ ಹತ್ರ BPL ಕಾರ್ಡ್ ಇದ್ದು ಕೂಡ ನನಗೆ ಗೊತ್ತಿರಲ್ಲ, BPL ಕಾರ್ಡ್ DS ಕೈಲಿ ಬರ್ಸ್ಕೊಂಡು ಹೋಗ್ಬೇಕು ಅಂತ ನನಗೆ ಗೊತ್ತಿಲ್ಲ, ನಾಲೆಡ್ಜ್ ಇಲ್ಲ. ಹೋಗಿ ಅಡ್ಮಿಟ್ ಆದಾಗ ನೀವು ಅವ್ರನ್ನ ಅಲ್ಲಿ ನೋಡಿ, BPL ಕಾರ್ಡ್ ಇದೆ ಅದನ್ನ ತಗೊಂಡು ಆಮೇಲೆ ಅದು DS ಹತ್ರ ಸೈನ್ ಮಾಡಿಸಿ 1 ಡೇ ಆದ್ಮೇಲೆ ಮಾಡಿ, ಏನಂತೆ ತಪ್ಪೇನಿಲ್ವಲ್ಲ? ಅದು ಯಾಕೆ ಮಾಡ್ತಾ ಇಲ್ಲ ನೀವು? ಅದು ಅಲ್ಲಿ ಸರ್ಕಾರದ ಬಹಳ ನಿರ್ಲಕ್ಷ್ಯತನ ಇದೆ ಇದರಲ್ಲಿ. ಅದೇ ಮಂಗಳೂರಿನಲ್ಲಿ ಒಳ್ಳೊಳ್ಳೆ ನುರಿತ ನಮ್ಮ MLAಗಳು, ಸೀನಿಯರ್ಗಳು, ಮಿನಿಸ್ಟರ್ಗಳು ಎಲ್ಲ ಇದ್ದಾರೆ. ನಾನು ಅದ್ರ ಬಗ್ಗೆ ನಾನು ರಾಜಕೀಯ ಮಾಡ್ತಾ ಇಲ್ಲ ಇಲ್ಲಿ. ದಯಮಾಡಿ
ಬಡವ್ರನ್ನ ಉಳಿಸ್ತಕ್ಕಂತ ಕೆಲಸ ನಾವೆಲ್ಲರೂ ಸೇರಿ ಮಾಡ್ಬೇಕಾಗಿದೆ. ಪತ್ರಕರ್ತರು, ಪ್ರೆಸ್ನವರು ಎಲ್ಲ ಸೇರಿ ಮಾಡ್ಬೇಕಾಗಿದೆ. ಎಸ್ ಸರ್, ಎಸ್ ಸರ್. ಸರ್ ಥ್ಯಾಂಕ್ ಯು ಸರ್. ನನ್ನ 3 ಕೇಸಲ್ಲಿ ಈ ರೀತಿ ಉಡುಪಿ ಜಿಲ್ಲಾಧಿಕಾರಿಗಳಿಗೂ ಮಾತಾಡಿದೆ, ಆಮೇಲೆ ಮಂಗಳೂರಿನ DC ಅವರಿಗೂ ಪಾಪ ಅವರು ಇದ್ದಿದ್ರಲ್ಲಿ ಅವರು ಡಾಕ್ಟರ್ನೆಲ್ಲ ಕಳಿಸಿ ಏನೇನೋ ಹೆಲ್ಪ್ ಮಾಡ್ಬೇಕಾಗಿದೆ ಅದನ್ನೆಲ್ಲ ಮಾಡಿದ್ದಾರೆ. ಪಾಪ ಆಯುಷ್ಮಾನ್ ಅಲ್ಲಿ ಸೇರಿಸಿ ಮಾಡಿದ್ದಾರೆ. ಈಗ ನಾನು ಆದರ್ಶ ಈಗ ಹೇಳಿದ್ರಲ್ಲ ನಿಮ್ದು ಅದು ಸುರೇಶ್ ಅಂತ ಹೇಳಿ, ಆ ಕೇಸಲ್ಲಿ ಏನಾಗಿದೆ ಅಂದ್ರೆ ನಾನು ಈಗ ಅವ್ರಿಗೆ ಹೇಳಿದೀನಿ, ಅವ್ರ ನರ್ಸಿಂಗ್ ಹೋಮ್ ನವರಿಗೆ ಹೇಳ್ತೀನಿ, ದಯವಿಟ್ಟು ಅವ್ರಿಗೆ ರಿಯಂಬರ್ಸ್ಮೆಂಟ್ ಬರ್ತದಲ್ಲ, ಆ ರಿಯಂಬರ್ಸ್ಮೆಂಟ್ ಪೂರ್ತಿ ನಿಮಗೆ ಕೊಡಿಸ್ತೀನಿ ಖಂಡಿತ. ಇವಾಗ ಅವ್ರನ್ನ ದುಡ್ಡು ಕೇಳ್ಬೇಡಿ, ಅವ್ರ ಹತ್ರ ದುಡ್ಡಿಲ್ಲ ದಯವಿಟ್ಟು ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೀನಿ. ಅದನ್ನ DC ಅವ್ರಿಗೆ ಹೇಳಿ ಅವ್ರಿಗೆ ಸ್ವಲ್ಪ ಸಹಾಯ ಮಾಡೋಣ ಅದ್ರಲ್ಲಿ ಹೇಳಿದೀನಿ. ಎಸ್ ಸರ್, ಎಸ್ ಸರ್. ಸರ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬಹುಶಃ ಇದು ಇವರು ನಮ್ಮ ಮಾನ್ಯ MLC ಭೋಜೇಗೌಡರವರು ಹೇಳಿದಿರುವಂಥದ್ದು ಬೇರೆ ಬೇರೆ ಘಟನೆಗಳಿಗೆ ಸಂಬಂಧಪಟ್ಟಾಗಿ ಅವರ ಅಭಿವೃದ್ಧಿ ಅಂದ್ರೆ ಏನಿದ್ರೂ ಕೂಡ ಸರ್ಕಾರ ಈ ಬಗ್ಗೆ ಮುತುವರ್ಜಿ ವಹಿಸಬೇಕು. ತಜ್ಞ ವೈದ್ಯರುಗಳ ಒಂದು ಸಭೆಯನ್ನು ಕರೆದು ಇಂತೆಲ್ಲ ಸಮಸ್ಯೆಗಳೇನಿದ್ದಾವೆ, ಇಂತೆಲ್ಲ ಗೊಂದಲಗಳೇನಿದ್ದಾವೆ, ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳುವಂತ ರೀತಿಯಲ್ಲಿ ಸರ್ಕಾರ ಇವತ್ತು ಮುಂದುವರಿಬೇಕಾಗಿದೆ ಅಂತ ಅನ್ನುವಂಥದ್ದು ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ